ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರನ್ನು ಆದರಪೂರ್ವಕವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಿದ್ದಾರೆ. ಸದಾಭಿನಂದನಾ ಸಮಿತಿಯ ಗೌರವಾಧ್ಯಕ್ಷರಾದಂಥ ಶ್ರೀ ವಿಶ್ವನಾಥ್ ಬಂಗೇರ ಅವರು ವೇದಿಕೆಗೆ ಬಂದು ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಪತ್ರಿಕಾ ಮಿತ್ರರೇ, ಕಳೆದ 4 ದಶಕಗಳಿಂದ ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸಿ ಜನಮನ ಮುಟ್ಟುವ ಕೆಲಸಗಳಿಗಾಗಿ ಹಗಲಿರುಳು ಕಾರ್ಯನಿರ್ವಹಿಸುತ್ತಿರುವ ಸಮಾಜೋದ್ಧಾರವೇ ಆತ್ಮೋದ್ಧಾರ ಎಂಬ ಅನನ್ಯ ಭಾವದೊಂದಿಗೆ ಸ್ಪಂದಿಸುತ್ತಿರುವ ಹಾಗೂ ಸಂಸ್ಕೃತಿ ಪರಂಪರೆಗಳನ್ನು ಗೌರವಿಸುವ, ಗುರುತಿಸುವ ವಿಶೇಷ ಗುಣಗಳ ಗಣಿ ಸಮಾಜ ಸರ್ವ ಜನಾಂಗದ ಸಹೃದಯ ಸಾಮ್ರಾಟ್ ಉಳ್ಳಾಲ ಮಗುವೀರ ಸಂಘದ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸದಾನಂದ ಬಂಗೇರವರ ಶಿಷ್ಯರು, ಅಭಿಮಾನಿಗಳು, ಹಿತೈಷಿಗಳು ಹಾಗೂ ನಾಗರಿಕರಿಂದ ಸದಾಭಿನಂದನೆ ಸಮಾರಂಭಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ನಾಡೋಜ ಡಾಕ್ಟರ್ ಜಿ ಶಂಕರ್, ಅಗ್ರಮಾನ್ಯ ನಾಯಕರು, ಮಗುವೀರ ಸಮಾಜದ ಪ್ರವರ್ತಕರು, ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ರಿಜಿಸ್ಟರ್ ಅಂಬಲಪಾಡಿ ಉಡುಪಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮಾಡುವ ಪೂಜನೀಯ ಶ್ರೀ ಸುಭಾಷ್ ಪೂಜಾರಿಯವರು, ಪ್ರಧಾನ ಅರ್ಚಕರು ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನ ಉಳ್ಳಾಲ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಸದಾಭಿನಂದನಾ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಮನೋಜ್ ಸಾಲ್ಯನ್ ಉಳ್ಳಾಲ್, ಅಧ್ಯಕ್ಷರು ಉಳ್ಳಾಲ ಮಗುವೀರ ಸಂಘ ರಿಜಿಸ್ಟ್ರಾರ್ ಉಳ್ಳಾಲ ಹಾಗೂ ಸದಾಭಿನಂದನ ಸಮಿತಿ ಇವರನ್ನು ಕೂಡ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಸ್ಮರಣಕ್ಕೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇನ್ನೋರ್ವ ಅಭ್ಯಾಗತರು ಶ್ರೀ ಜಯಸಿ ಕೋಟ್ಯಾನ್, ಅಧ್ಯಕ್ಷರು ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘ ರಿಜಿಸ್ಟರ್ ಕೋಟ ಕುಂದಾಪುರ ಇವರನ್ನು ಕೂಡ ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತರನ್ನು ಶ್ರೀ ದಯಾನಂದ ಬಂಗೇರ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮ ಇನ್ನೋರ್ವ ಅತಿಥಿ ರೆವರೆಂಡ್ ಫಾದರ್ ಸಿಫ್ರಿಯನ್ ಫಿಂಟೋ, ಧರ್ಮಗುರುಗಳು, ಸಂತ ಸೆಬೆಸ್ತಿಯನ್ನರ ಧರ್ಮಕ್ಷೇತ್ರ ಪೆರ್ಮಣ್ಣೂರು ಇವರನ್ನು ಕೂಡ ಈ ಸದಾಭಿನಂದನ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀತರಿಗೆ ಶ್ರೀ ಪ್ರಶಾಂತ್ ರಾಜೇಶ್ ಕೋಟ್ಯಾನ್ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಇನ್ನೋರ್ವ ಅತಿಥಿ ಶ್ರೀ ಉದಯಕುಮಾರ್ ಹಟ್ಟಿಯಂಗಡಿ, ಶಾಖಾಧ್ಯಕ್ಷರು ಭಗವಾಡಿ ಮಹಿಷಾಮರ್ದಿನಿ ದೇವಸ್ಥಾನ ಭಗವಾಡಿ ಹೋಬಳಿ ಕುಂದಾಪುರ ಇವರನ್ನು ಕೂಡ ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತರನ್ನು ರಾಜೇಶ್ ಪುತ್ರನ್ರವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ನಮ್ಮ ಇನ್ನೋರ್ವ ಅತಿಥಿ
ಶ್ರೀ ರಾಜೇಂದ್ರ ಸುಹರ್ಣ ಹಿರಿಯಡ್ಕ, ಅಧ್ಯಕ್ಷರು ಮಗುವೀರ ಯುವ ಸಂಘಟನೆ ರಿಜಿಸ್ಟರ್ಡ್ ಉಡುಪಿ ಜಿಲ್ಲೆ, ಇವರನ್ನು ಕೂಡ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಇವರಿಗೆ ಪ್ರಶಾಂತ್ ಬಂಗೇರ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಶ್ರೀಮತಿ ಮಮತಾ ರಾಘವ ಪುತ್ರನ್, ಸದಸ್ಯರು ನಗರಸಭಾ ಉಳ್ಳಾಲ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರನ್ನು ಶ್ರೀಮತಿ ಮೀನಾಕ್ಷಿ ಬಂಗೇರ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನ ಮಾಡಲಿಕ್ಕಿರುವ ಶ್ರೀ ನೀಲೇಶ್ವರ ಉಚ್ಚಿಲತ್ತಾಯ ಬ್ರಹ್ಮಶ್ರೀ ಕೆ ಪದ್ಮನಾಭ ತಂತ್ರಿವರ್ಯರು, ಆನುವಂಶಿಕ ಆಡಳಿತ ಮುಕ್ತೇಶ್ವರರು ಉಚ್ಚಿಲಕೋಟೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಉಚ್ಚಿಲ ಸೋಮೇಶ್ವರ, ಇವರನ್ನು ಕೂಡ ಹೃದಯಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ 80ನೇ ಪಡೆಯಲಿರುವ ಸದಾನಂದ ಬಂಗೇರವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇಲ್ಲಿಗೆ ಸ್ವಾಗತ ಕಾರ್ಯಕ್ರಮ ಮುಕ್ತಾಯ. ಎಲ್ಲರನ್ನ ಸ್ವಾಗತಿಸಿದಂಥ ಶ್ರೀ ವಿಶ್ವನಾಥ್ ಬಂಗೇರ ಅವರೇ ತಮ್ಮನ್ನು ಕೂಡ ಸ್ವಾಗತಿಸ, ಹಾಗೆ ವೇದಿಕೆಯ ಎದುರುಭಾಗದಲ್ಲಿ ಮೊಗವೀರ ಸಭಾ ಬೇರೆ ಬೇರೆ ಊರುಗಳಿಂದ ಬಂದಿರತಕ್ಕಂಥ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಹಾಗೆ ಬೇರೆ ಬೇರೆ ಸಾಧಕರು ತಾವೆಲ್ಲ ವೇದಿಕೆ ಎದುರುಭಾಗದಲ್ಲಿದ್ದೀರಿ. ತಮ್ಮನ್ನೆಲ್ಲ ಕೂಡ ಸದಾಭಿನಂದನಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ, ಹಾಗೆ ಬೇರೆ ಬೇರೆ ಮಾಧ್ಯಮಗಳ ಸ್ನೇಹಿತರು ಕೂಡ ಬಂದಿದ್ದಾರೆ. ಮಾಧ್ಯಮ ಮಿತ್ರರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಹಿಂದಿನ ಉದ್ದೇಶ ಹಾಗೂ ಈ ಸದಾಭಿನಂದನಾ ಕಾರ್ಯಕ್ರಮದ ಸಂಘಟನೆ ಯಾವ ರೀತಿಯಾಗಿ ಆಯಿತು, ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ ಸದಾಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಹಾಗೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದವರು ಶ್ರೀ ಶಶಿಕುಮಾರ್ ಬೆಂಗ್ರೆ, ಅಧ್ಯಕ್ಷರು ಕರ್ನಾಟಕ ಪರ್ಸಿನ್ ಬೋಟ್ ಮೀನುಗಾರರ ಸಂಘ ಬಂದರ್ ಮಂಗಳೂರು, ಅವರನ್ನು ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಶ್ರೀ ಉಮೇಶ್ ಟಿ ಕರ್ಕೇರ, ಅಧ್ಯಕ್ಷರು ಮಂಗಳೂರು ಯಾಂತ್ರೀಕೃತ ಮೀನುಗಾರರ ಸಂಘ ಬಂದರ್ ಮಂಗಳೂರು. ಹಾಗೆ ಶ್ರೀ ಮೋಹನ್ ಬೆಂಗ್ರೆ, ಮಾಜಿ ಅಧ್ಯಕ್ಷರು ಕರ್ನಾಟಕ ಪರ್ಸಿನ್ ಬೋಟ್ ಮೀನುಗಾರರ ಸಂಘ ಮಂಗಳೂರು. ಶ್ರೀ ದಯಾನಂದ ಪುತ್ರನ್, ಅಧ್ಯಕ್ಷರು ಆಳಸಮುದ್ರ ಮೀನುಗಾರಿಕಾ ಬೋಟ್ ಮಾಲಕರ ಸಂಘ ಉಳ್ಳಾಲ. ಶ್ರೀ ನಿತಿನ್ ಕುಮಾರ್, ಅಧ್ಯಕ್ಷರು ಮಂಗಳೂರು ಟ್ರಾಲ್ ಬೋಟ್ ಮೀನುಗಾರರ ಸಹಕಾರಿ ಸಂಘ. ಶ್ರೀ ಚೇತನ್ ಬೆಂಗ್ರೆ, ಅಧ್ಯಕ್ಷರು ಟ್ರಾಲ್ ಬೋಟ್ ಮೀನುಗಾರರ ಸಂಘ. ಶ್ರೀಮತಿ ಬಬಿತಾ ಲೋಕೇಶ್ ಹಾಗೂ ಶ್ರೀ ಲೋಕೇಶ್ ಉಳ್ಳಾಲ, ಶ್ರೀ ವ್ಯಾಘ್ರ ಲಯನ್ಸ್ ಕ್ಲಬ್ ಅಶೋಕನಗರ. ಶ್ರೀಮತಿ ಭವಾನಿ ಸುಂದರ್, ಜಲಶಾಂತಿ ಮಲ್ಪೆ ಉಡುಪಿ. ಕ್ಯಾಪ್ಟನ್ ನಾರಾಯಣ ಪುತ್ರನ್ ಉಳ್ಳಾಲ. ಶ್ರೀ ಅನಿಲ್ ಕುಮಾರ್ ಬೊಕ್ಕಪಟ್ನ, ಉಪಾಧ್ಯಕ್ಷರು ಕರ್ನಾಟಕ ಕರಾವಳಿ ಮೀನುಗಾರರ ಕ್ರಿಯಾ ಸಮಿತಿ ಮಂಗಳೂರು. ಶ್ರೀಮತಿ ವಾಣಿ ಜಿ ಸಾಲ್ಯಾನ್ ಉಳ್ಳಾಲ, ಸಂಸ್ಕೃತಿ ಮಂಗಳಾದೇವಿ ಮಂಗಳೂರು. ಶ್ರೀ ಗಂಗಾಧರ್ ಸುವರ್ಣ, ಮಧ್ಯಸ್ಥರು ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನ ಮೊಗವೈರಪಟ್ಟಣ ಉಳ್ಳಾಲ. ಶ್ರೀ ವಸಂತ ಅಮೀನ್ ಗುರಿಕಾರರು, ಆಡಳಿತ ಮುಕ್ತೇಸರು ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನ ಮೊಗವೈರಪಟ್ಟಣ ಉಳ್ಳಾಲ. ಶ್ರೀ ದೇವಾನಂದ ಗುರಿಕಾರರು, ಆಡಳಿತ ಮುಕ್ತೇಸರರು ಶ್ರೀ ಮಾರಿಯಮ್ಮ ದೇವಸ್ಥಾನ ಉರ್ವ. ಶ್ರೀ ಸುಭಾಷ್ ಕಾಂಚನ್, ಅಧ್ಯಕ್ಷರು ಏಳುಪಟ್ನ ಮೊಗವೀರ ಸಂಯುಕ್ತ ಸಭಾ ಕದ್ರಿ. ಶ್ರೀ ಗೌತಮ್ ಸಾಲಿಯಾನ್, ಅಧ್ಯಕ್ಷರು ಏಳುಪಟ್ನ ಮೊಗವೀರ ಸಂಯುಕ್ತ ಸಭಾ ಉರ್ವ. ಶ್ರೀ ರವೀಂದ್ರನಾಥ್ ರೈ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ ಉಳ್ಳಾಲ. ಶ್ರೀ ರಾಜೇಶ್ ಉಳಿಯ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಉಳ್ಳಾಲ್ತಿ ಧರ್ಮಾರಸರ ಕ್ಷೇತ್ರ ಉಳಿಯ ಉಳ್ಳಾಲ. ಶ್ರೀ ಚಂದ್ರಹಾಸ್ ಉಳ್ಳಾಲ್, ಅಧ್ಯಕ್ಷರು ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ. ಶ್ರೀ ದಿನಕರ್ ಉಳ್ಳಾಲ್, ಅಧ್ಯಕ್ಷರು ರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಉಳ್ಳಾಲ. ಶ್ರೀ ಜಯರಾಮ್ ಶೆಟ್ಟಿಯವರು, ಗೌರವಾಧ್ಯಕ್ಷರು ರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಉಳ್ಳಾಲ. ಶ್ರೀ ಐತಪ್ಪ ಶೆಟ್ಟಿಗಾರ್, ವೀರಭದ್ರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಉಳ್ಳಾಲ. ಶ್ರೀ ಶ್ರೀಕರ್ ಕಿಣಿ, ಶ್ರೀ ವೆಂಕಟರಮಣ ದೇವಸ್ಥಾನ ಉಳ್ಳಾಲ. ಶ್ರೀ ಸುಂದರ್ ಉಳ್ಳಾಲ್, ಅಧ್ಯಕ್ಷರು ಶ್ರೀ ಮಲರಾಯ ದೇವಸ್ಥಾನ ಬಂಡಿಕೊಟ್ಟೆ ಉಳ್ಳಾಲ.
ಶ್ರೀ ಶ್ರೀಕಾಂತ್ ಅರಸು ಹಿತ್ಲು ಅಧ್ಯಕ್ಷರು ಒಳಲ್ಚಿತ್ತಾಯ ಶ್ರೀ ವ್ಯಾಘ್ರ ಚಾಮುಂಡಿ ದೇವಸ್ಥಾನ ಬಂಡಿಕೋಟೆ ಉಳಿಯ ಉಳ್ಳಾಲ. ಶ್ರೀ ರಾಮದಾಸ್ ಅವರು ಅಧ್ಯಕ್ಷರು ಶ್ರೀ ರಕ್ತೇಶ್ವರಿ ದೇವಸ್ಥಾನ ಸೋಮೇಶ್ವರ. ಶ್ರೀ ಕೆ ಟಿ ಸುವರ್ಣ ಸದಸ್ಯರು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಮಂಗಳೂರು. ಶ್ರೀ ವಿಶ್ವನಾಥ್ ಗಟ್ಟಿ ವಗ್ಗ ನಿಕಟಪೂರ್ವ ಅಧ್ಯಕ್ಷರು ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ ಉಳ್ಳಾಲ. ಶ್ರೀ ವಾಸುದೇವರಾವ್ ನಿವೃತ್ತ ಅಧ್ಯಾಪಕರು ಅನುದಾನಿತ ಭಾರತ್ ಪ್ರೌಢಶಾಲೆ ಮಾಸ್ತಿಕಟ್ಟೆ ಉಳ್ಳಾಲ. ಶ್ರೀಮತಿ ಕಲಾವತಿ ಪ್ರಾಂಶುಪಾಲರು ಅನುದಾನಿತ ಭಾರತ್ ಪದವಿ ಪೂರ್ವ ಕಾಲೇಜು ಮಾಸ್ತಿಕಟ್ಟೆ. ಶ್ರೀಮತಿ ವಿನಯಕುಮಾರಿ ಮುಖ್ಯೋಪಾಧ್ಯಾಯಿನಿ ಅನುದಾನಿತ ಭಾರತ್ ಪ್ರೌಢಶಾಲೆ ಮಾಸ್ತಿಕಟ್ಟೆ ಉಳ್ಳಾಲ. ಶ್ರೀಮತಿ ಪಾವನ ಮುಖ್ಯೋಪಾಧ್ಯಾಯಿನಿ ಅನುದಾನಿತ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಲ. ಶ್ರೀಮತಿ ರಾಜೇಶ್ವರಿ ಮುಖ್ಯೋಪಾಧ್ಯಾಯಿನಿ ಭಾರತೀ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮಾಸ್ತಿಕಟ್ಟೆ ಉಳ್ಳಾಲ. ಶ್ರೀಮತಿ ಶೈಲಶ್ರೀ ಮುಖ್ಯೋಪಾಧ್ಯಾಯರು ಭಾರತೀ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಉಳ್ಳಾಲ. ಹಾಗೆ ಮೊಗವೀರ ಗ್ರಾಮ ಸಭಾದ ಅಧ್ಯಕ್ಷರು ಉಪ್ಪಳದ ಶ್ರೀ ಚಂದ್ರಶೇಖರ್ ಶ್ರೀಯಾನವರು, ಶ್ರೀ ಗಣೇಶ್ ಮಂಜೇಶ್ವರ, ಶ್ರೀ ಶರತ್ ತಿಂಗಳಾಯ, ಶ್ರೀ ಹೇಮಚಂದ್ರ ಹೊಯ್ಗೆ ಬಜಾರ್, ಶ್ರೀ ಕಮಲಾಕ್ಷ ಅಮೀನ್ ಬೋಳಾರ, ಶ್ರೀ ಕೇಶವ ಕರ್ಕೇರ ಗುರಿಕಾರರು ಮಹಾಜನ ಸಂಘ ಬೆಂಗ್ರೆ, ಶ್ರೀ ಸುರೇಶ್ ಸುವರ್ಣ ಅವರು, ಶ್ರೀ ಗಂಗಾಧರ್ ಸಾಲಿಯನ್, ಶ್ರೀ ಭೋಜರಾಜ್ ಕಾರ್ವಿ, ಶ್ರೀ ದೇವದಾಸ್ ಕರ್ಕೇರ, ಶ್ರೀ ದಯಾನಂದ ಪುತ್ರನ್, ಶ್ರೀ ಚಂದ್ರಹಾಸ್ ಸುವರ್ಣ, ಶ್ರೀ ನಾರಾಯಣ ಕೋಟ್ಯಾನ್, ಶ್ರೀ ಯಶವಂತ್ ಮೆಂಡನ್, ಶ್ರೀ ಲಕ್ಷ್ಮಣ್ ಅಮೀನ್ ಕೋಡಿಕಲ್, ಶ್ರೀ ಲೀಲಾಧರ್ ತಣ್ಣೀರ್ಬಾವಿ, ಶ್ರೀ ಭರತ್ ಕುಮಾರ್ ಕೂಳೂರು, ಶ್ರೀ ಮಾಧವ ಪಿ ಸುವರ್ಣ ಪಣಂಬೂರು, ಶ್ರೀ ವಸಂತ್ ಅಮೀನ್, ಶ್ರೀ ಶಂಕರ್ ಸಾಲಿಯನ್. ಈ ಎಲ್ಲ ಗೌರವಾನ್ವಿತ ಗಣ್ಯರನ್ನು ಸದಾಭಿನಂದನಾ ಸಮಿತಿಯ ಪರವಾಗಿ ಪ್ರೀತಿಯ ಆಧಾರದ ಅಭಿಮಾನದ ಸ್ವಾಗತ ಸುಸ್ವಾಗತ. ಬಹುಶಃ ನೀವೆಲ್ಲ ನಿಮ್ಮೆಲ್ಲ ಕೆಲಸದ ಒತ್ತಡಗಳನ್ನು ಬದಿಗಿಟ್ಟು ಸದಾನಂದ ಬಂಗೇರ ಅವರ ಮೇಲಿರುವ ಅಭಿಮಾನದಿಂದ ಬಂದಿದ್ದೀರಿ. ಮತ್ತೊಮ್ಮೆ ವಂದಿಸಿಕೊಳ್ತಾ ಕಾರ್ಯಕ್ರಮದ ಮುಂದಿನ ಅಂಗಕ್ಕೆ ನಾವು ಬರ್ತಾ ಇದ್ದೇವೆ. ದೀಪ ಪ್ರಜ್ವಲನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರು, ಶ್ರೀ ನೀಲೇಶ್ವರ ಉಚ್ಚಲತಾಯ ಬ್ರಹ್ಮಶ್ರೀ ಕೆ ಪದ್ಮನಾಭ ತಂತ್ರಿವರ್ಯರು. ಸದಾಭಿನಂದನೆಯ 80 ವರ್ಷಗಳ ಸಾರ್ಥಕ ಸಂಭ್ರಮದ ಈ ಕಾರ್ಯಕ್ರಮಕ್ಕೆ ಜ್ಞಾನ ಜ್ಯೋತಿಯ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತದೆಡೆಗೆ ಸಾಗುವ ಬದುಕಿನ ನಾಂದಿಪದ ಜ್ಞಾನ ಜ್ಯೋತಿಯ ಹಾಗೆ ಎಲ್ಲರ ಬದುಕು ಬೆಳಗ್ತಾ ಇರಲಿ. ಹಂಚಿಕೊಳ್ಳಿಕ್ಕಿದ್ದಾರೆ ಶ್ರೀ ಮನೋಜ್ ಸಾಲಿಯಾನ್ ಅಧ್ಯಕ್ಷರು ಸದಾಭಿನಂದನಾ ಸಮಿತಿ. ಶ್ರೀ ಮನೋಜ್ ಸಾಲಿಯಾನ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಮಾತನಾಡುವಾಗ ನಾವು ಪ್ರತಿ ಸಲ ಕೂಡ ಈ ವೇದಿಕೆಯಲ್ಲಿ ಮಾತನಾಡುವಾಗ ನಮ್ಮ ಉಳ್ಳಾಳ ಮೊಗವೀರ ಸಂಘದ ನಮ್ಮ ಪೂರ್ವಿಕರನ್ನು ಅಂದರೆ ಹಿರಿಯರನ್ನು ನಾವು ಯಾವಾಗಲೂ ಸಹ ಅವರನ್ನು ಒಂದು ಸ್ಮರಿಸುತ್ತೇವೆ. ಯಾಕೆಂದರೆ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಸಹ ನಮ್ಮ ಹಿರಿಯರು ಅವಿದ್ಯಾವಂತರಾಗಿದ್ದರೂ ಸಹ ಒಂದು ಶಿಕ್ಷಣ ಕ್ರಾಂತಿಯನ್ನು ಸ್ಥಾಪಿಸಿ ಇಡೀ ವಿಶ್ವಕ್ಕೆ ಇಡೀ ಶಿಕ್ಷಣದ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟವರು. ಈ ನಿಟ್ಟಿನಲ್ಲಿ ನಮ್ಮ ಹಿರಿಯವರನ್ನು ನಾವು ಖಂಡಿತವಾಗಿಯೂ ಸಹ ಒಂದು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ. ಅವರನ್ನು ಸ್ಮರಿಸುತ್ತಾ ಇವತ್ತಿನ ಕಾರ್ಯಕ್ರಮ ಬಹಳ ಸಂತೋಷದ ಒಂದು ದಿನ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.
ನಮ್ಮ ಉಳ್ಳಾಲ ಮೊಗವೀರ ಮಣ್ಣಿನ ನಮ್ಮ ಒಂದು ಶಿಖರ ಅಂತ ಹೇಳ್ಬೋದು, ನಮ್ಮ ಒಂದು ಅಮೂಲ್ಯ ರತ್ನ ಅಂತ ಹೇಳ್ಬೋದು, ನಮ್ಮ ಈ ಒಂದು ಮಣ್ಣಿನ ಮುತ್ತು ಅಂತ ಹೇಳ್ಬೋದು. ನಮ್ಮ ಶ್ರೀಯುತ ನಮ್ಮ ಸದಾನಂದ ಬಂಗೇರವರ ಒಂದು ಹುಟ್ಟುಹಬ್ಬದ 80ನೇ ವರ್ಷದ ಕಾರ್ಯಕ್ರಮವನ್ನು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಾವೊಂದು ಸದಾಭಿನಂದನ ಸಮಿತಿಯನ್ನು ಕರೆದು ನಮ್ಮ ಗ್ರಾಮದ ಪ್ರತಿಯೊಬ್ಬರ ಗ್ರಾಮ ಸದಸ್ಯರನ್ನು ಕರೆದು ಈ ಬಗ್ಗೆ ನಾವು ವಿಶೇಷವಾಗಿ ಅವರು ಮಾಡಿದ ಸೇವೆ, ಅವರು ನಮ್ಮ ಈ ಗ್ರಾಮ ಸಭೆಗೆ ಸಲ್ಲಿಸಿದ ಸೇವೆಯನ್ನು ಸಲ್ಲಿಸಬೇಕು, ಈ ನಿಟ್ಟಿನಲ್ಲಿ ನಾವು ಅವರಿಗೆ ಒಂದು ಗೌರವದ ಒಂದು ಅಭಿನಂದನೆ ಸಲ್ಲಿಸಬೇಕು ಉದ್ದೇಶದಿಂದ ಎಲ್ಲ ಸಂಘ ಸಂಸ್ಥೆಯರು ಒಟ್ಟುಗೂಡಿಕೊಂಡು ನಮ್ಮ ಎಲ್ಲ ಯುವಕರು ಒಟ್ಟುಗೂಡಿಕೊಂಡು ಸದಾಭಿನಂದನ ಸಮಿತಿಯನ್ನು ರಚಿಸಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಸದಾನಂದ ಬಂಗೇರವರ ಬಗ್ಗೆ ನಾನು ಹೆಚ್ಚು ಹೇಳಬೇಕಂತೇನಿಲ್ಲ. ಈ ಮುಖ್ಯಮಂತ್ರಿ ಚಂದ್ರು ಅಂತ ಹೆಸರಲ್ಲಿ ಮುಖ್ಯಮಂತ್ರಿ ಅಂತ ಹೇಗೆ ಉಂಟಾ, ಹಾಗೆ ನಮ್ಮ ಸದಾನಂದ ಬಂಗೇರವರ ಹೆಸರಲ್ಲಿ ಅಧ್ಯಕ್ಷರು ಅಂತೇಳಿ ಅದು ವರ್ಷವೈಸ್ ಖಂಡಿತ ಇರುತ್ತೆ. ಯಾಕೆಂದರೆ ಯಾರೇ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾದರೂ ಸಹ ನಾನು ಸರಿಸುಮಾರು ಒಂದು 20 ವರ್ಷಗಳಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಿದ್ದೇನೆ. ಯಾರೇ ಅಧ್ಯಕ್ಷರಾದರೂ ಕೂಡ ಈಗ ಸದ್ಯ ನಾನು ಅಧ್ಯಕ್ಷರಾದರೂ ಕೂಡ ಪ್ರತಿಯೊಬ್ಬರು ಕರೆಯೋದು ಅಧ್ಯಕ್ಷರು ಅಂತೇಳಿ ಅವರನ್ನೇ ಹೊರತು ನಮ್ಮನ್ನಲ್ಲ. ಇದು ಅವರಿಗಿರುವ ಒಂದು ಗೌರವ. ಹಾಗೆ ನಾವು ಸಹ ಅವರ ಒಂದು ಮಾರ್ಗದರ್ಶನದಲ್ಲೇ ಕೆಲಸ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಅವರಿಗೊಂದು ವಿಶೇಷವಾದ ಒಂದು ಇವತ್ತು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಉಳ್ಳಾಲ ಮೊಗವೀರ ಸಂಘದ ಒಂದು ಸುದೀರ್ಘ ಸೇವೆ ಅಂತ ಹೇಳ್ಬೋದು. ಸುದೀರ್ಘ ಸೇವೆ, ಸುಮಾರು 18 ವರ್ಷಗಳ ಕಾಲ ಅಧ್ಯಕ್ಷರಾಗಿ 18 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಅವರ ಸೇವೆಯನ್ನು ಸಲ್ಲಿಸಿ ನಮ್ಮ ಮಂಗಳೂರು 14 ಪಟ್ಟ ಮೊಗವೀರ ಸಂಯುಕ್ತ ಸಭೆಯ ಅಧ್ಯಕ್ಷರಾಗಿ ಸುಮಾರು 7 ವರ್ಷಗಳ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅಲ್ಲದೆ ನಮ್ಮ ಸಮಸ್ತ ಮೊಗವೀರರ ಮಾತೃ ಸಂಸ್ಥೆ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ 9 ವರ್ಷಗಳ ಕಾಲ ಅವರ ಒಂದು ಸೇವೆಯನ್ನು ಅವರು ಗೈದಿದ್ದಾರೆ. ಅವರು ಇಲ್ಲದ ಸಮಿತಿ ಇಲ್ಲ. ಈ ಉಳ್ಳಾಲದಲ್ಲಿ ಸದ್ಭಾವನಾ ಸಮಿತಿ ಇರ್ಬೋದು, ಕಡಲ ತೀರ ನಿರ್ವಹಣಾ ಸಂಸ್ಥೆ ಇರ್ಬೋದು, ಹಾಗೆಯೇ ನಮ್ಮ ಶಾಂತಿ ಸುವ್ಯವಸ್ಥಿತ ಒಂದು ಸಂಸ್ಥೆ ಇರ್ಬೋದು, ನಮ್ಮ ಹಲವಾರು ಸಂಸ್ಥೆಗಳು, ಹಾಗೆ ನಮ್ಮ ಭಜನಾ ಮಂದಿರ ಇರ್ಬೋದು, ನಮ್ಮ ವ್ಯಾಯಾಮ ಶಾಲೆ ಇರ್ಬೋದು, ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಇರ್ಬೋದು, ಹಬ್ಬಕ್ಕ ಉತ್ಸವದಲ್ಲಿ ಸಹ ಉಪಾಧ್ಯಕ್ಷರಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ಯಾವುದೇ ಒಂದು ವ್ಯಕ್ತಿ ತನ್ನ ರಕ್ತದಲ್ಲಿ ತನ್ನ ಸೇವೆಯ ಒಂದು ವಿಚಾರವನ್ನು ಇಟ್ಟುಕೊಂಡಾಗ ಈ ವ್ಯಕ್ತಿಯನ್ನು ನಾವು ಗುರುತಿಸುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಭಾವಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿಯೂ ನಮ್ಮ ಈ ಒಂದು ಕಾರ್ಯಕ್ರಮದ ನಮ್ಮ ಸದಾನಂದ ಬಂಗೇರ ಆತ್ಮೀಯರಾದ ನಮ್ಮ ಸೈಯದ್ ಹಜ್ರತ್ ಮದನಿ ದರ್ಗಾದ ಮುಖ್ಯಸ್ಥರಾದ ರಶೀದ್ ಭಾಯ್ ಬಂದಿದ್ದಾರೆ, ಅಬ್ದುಲ್ ರಶೀದ್ ಭಾಯ್. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಸದಾನಂದ ಬಂಗೇರವರು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ, ಯಾವುದೇ ಒಂದು ಸ್ವಾರ್ಥ ಇಲ್ಲದೆ, ಯಾವುದೇ ಒಂದು ಆಸೆ ಇಲ್ಲದೆ ನಮ್ಮ ಈ ಕೆಲಸವನ್ನೆಲ್ಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಸರ್ ಬನ್ನಿ ಸರ್. ಸೇವೆಯನ್ನು ನಾವು ಗಮನಿಸಿಕೊಂಡು ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆಯನ್ನು ಸಲ್ಲಿಸಿದರೆ ಒಂದು ಸಮಾಜ ಅಥವಾ ಒಂದು ಸಂಘ ಸಂಸ್ಥೆಗಳು ಯಾವ ರೀತಿ ಗುರುತು ಮಾಡುತ್ತವೆ ಎಂಬುದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಯುವಕರು ಸಹ ಇವರಿಂದ ಸ್ಫೂರ್ತಿಗೊಂಡು ಈ ಸಾಮಾಜಿಕ ಸೇವೆಯಲ್ಲಿ ತಾವು ತೊಡಗಿಸಿಕೊಳ್ಬೇಕು. ಈ ನಿಟ್ಟಿನಲ್ಲಿ ಇವತ್ತು 80ನೇ ವರ್ಷ, ನಮಗೆ ಮುಂದಿನ ನಮ್ಮ ಜೀವಿತಾವಧಿಯಲ್ಲಿ ಇದೊಂದು ಸೌಭಾಗ್ಯ ಅಂತ ನಾವು ಭಾವಿಸಿದ್ದೇವೆ. ಅವರಿಗೆ ಒಂದು ಇನ್ನೂ 100 ವರ್ಷಗಳ ಒಂದು ಆಯುಷ್ಯವನ್ನು ಆ ದೇವಿ ಅನುಗ್ರಹಿಸಲಿ. ಆ ಕಾರ್ಯಕ್ರಮದಲ್ಲಿಯೂ ಸಹ ನಾವು ಭಾಗವಹಿಸಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸುವ ಯೋಗ ನಮಗೆ ಬರಲಿ ಅಂತ ಭಾವಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಸಹ ಒಂದು ವಂದನೆಯನ್ನು ಸಲ್ಲಿಸ್ತಾ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು ಸರ್. ಹಾಗೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಸೈಯದ್ ಮದನಿ ದರ್ಗಾ ಉಳ್ಳಾಲದ ಮುಖ್ಯಸ್ಥರಾದ ಶ್ರೀ ಅಬ್ದುಲ್ ರಶೀದ್ ಅವರನ್ನು ಪ್ರೀತಿಯಿಂದ ಅಭಿಮಾನದಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರನ್ನು ಶ್ರೀ ರೋಹಿದಾಸ್ ಬಂಗೇರ ಇವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸರ್. ಇವನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸ್ತಾ ಇರುವಂಥ ಆನುವಂಶಿಕ ಆಡಳಿತ ಮುಕ್ತೇಶ್ವರರು, ಉಚ್ಚಿಲ ಕೋಟೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಶ್ರೀ ಕೆ
ಪದ್ಮನಾಭ ತಂತ್ರಿ ವರ್ಯರು ನಮ್ಮೆಲ್ಲರನ್ನ ಆಶೀರ್ವಚನದ ನುಡಿಗಳ ಮೂಲಕ ಆಶೀರ್ವದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾವೆಲ್ಲ ಇವತ್ತು ಸೇರಿಕೊಂಡದ್ದು ಸದಾನಂದ ಬಂಗೇರರ 80ನೇ ಹುಟ್ಟುಹಬ್ಬದ ಸಂದರ್ಭ. ಸುಮಾರು 22 ವರ್ಷಗಳಿಂದ ಸದಾನಂದ ಬಂಗೇರರ ಪರಿಚಯ ನನಗಿದೆ. ಮೊಗವೀರ ಸಂಘದ ಅಧ್ಯಕ್ಷರು ಅಂದರೆ ಸದಾನಂದ ಬಂಗೇರರು ಅಂತ ನನಗೆ ಈಗಲೂ ನನ್ನ ಮನಸ್ಸಲ್ಲಿ ಅದೇ ಇರೋದು. ಬೇರೆ ಬೇರೆ ಅಧ್ಯಕ್ಷರು ಆಯಾ ಕಾಲದಲ್ಲಿ ಬಂದಿದ್ದರು. ಆದರೆ ಸದಾನಂದ ಬಂಗೇರರು ಅಧ್ಯಕ್ಷರು ಅವರು ಬರಲಿಲ್ಲ ಅಂತಾದರೆ ಅಧ್ಯಕ್ಷರು ಎಲ್ಲಿದ್ದಾರೆ ಅಂತ ನಾನು ಕೇಳ್ತಿದ್ದೆ. ನಿಜವಾಗಿ ಅಧ್ಯಕ್ಷರು ಬದಲಾಗಿದ್ದು ನನಗೆ ಗೊತ್ತೇ ಇರುವುದಿಲ್ಲ. ಅವರ ಒಂದು ವ್ಯಕ್ತಿತ್ವವನ್ನು ನೋಡುವಾಗ ಅಭಿಮಾನ ಬರ್ತದೆ. ಏನು ಅಂತ ಕೇಳಿದರೆ ಮೊಗವೀರರು ಒಂದು ಅಭಿಮಾನದ ವ್ಯಕ್ತಿತ್ವ. ಅವರ ಮುಖದಲ್ಲಿ ಒಂದು ವೀರತನ ಇದೆ, ಒಂದು ಆತ್ಮಾಭಿಮಾನವಿದೆ. ನನ್ನ ಸಮಾಜ, ನನ್ನ ಕೂಡುಕಟ್ಟಿನ ವ್ಯವಸ್ಥೆ ಅದನ್ನು ಅಚ್ಚುಕಟ್ಟಾಗಿ ಮುಂದೆ ಕೊಂಡು ಹೋಗಬೇಕು ಎಂಬ ಒಂದು ಇಚ್ಛಾಶಕ್ತಿ ಅವರಲ್ಲಿ ಸ್ಫುಟವಾಗಿ ಅವರ ಮುಖದಲ್ಲಿ ಇರುತ್ತಿತ್ತು. ಸರಿಸುಮಾರು ನನ್ನ ತಂದೆಯವರಿಗೂ ಕೂಡ ಅವರ ಬಹಳ ಆತ್ಮೀಯರಾಗಿದ್ದರು. ಸದಾನಂದ ಬಂಗೇರರು ಮತ್ತು ತಂದೆಯವರು ಸುಮಾರು ಒಂದೇ ಸ್ವಭಾವದವರು. ಅವರು ಸ್ವಲ್ಪ ಗಟ್ಟಿ ಮನಸ್ಸಿನವರು ಅಥವಾ ಅದೇ ಗಟ್ಟಿತನದವರು. ಅದೇ ರೀತಿ ಸದಾನಂದ ಬಂಗೇರರು ಕೂಡ ಒಂದು ಗಟ್ಟಿತನದವರು. ಅವರು ಆ ದೇವಸ್ಥಾನದ ಒಂದು ವ್ಯವಸ್ಥೆಯಲ್ಲಿ ಅವರು ತನ್ನನ್ನು ತಾನು ತೊಡಗಿಸಿಕೊಂಡು ಬೇರೆ ಬೇರೆ ಸಾಮಾಜಿಕ ವ್ಯವಸ್ಥೆಯಲ್ಲಿಯೂ ಕೂಡ ತನ್ನನ್ನು ತಾನು ತೊಡಗಿಕೊಂಡು ಸಮಾಜದಲ್ಲಿ ಬಹಳ ಆತ್ಮೀಯರಾಗಿ ಚಿಕ್ಕವರಿಂದ ಹಿಡಿದು ಹಿರಿಯವರವರೆಗೆ ಒಂದು ಹಿರಿಯವರ ಪ್ರೀತಿಗೆ ಪಾತ್ರರಾಗಿ ಎಲ್ಲ ಸಮುದಾಯದ ಇವತ್ತು ಬಹಳ ಸಂತೋಷ ಆಗ್ತದೆ. ರೆವರೆಂಡ್ ಫಾದರ್ ಇದ್ದಾರೆ, ಆದರೆ ನಮ್ಮ ಸೈಯದ್ ಮದನಿ ದರ್ಗಾದ ಅಧ್ಯಕ್ಷರಿದ್ದಾರೆ. ಹಾಗೆ ಬಹಳಷ್ಟು ಆತ್ಮೀಯರು ಮಹಿಳೆಯರಿದ್ದಾರೆ. ಎಲ್ಲರನ್ನೊಂದು ಒಂದೇ ಚಾವಡಿಯಲ್ಲಿ ಕೂರಿಸಿದ್ದಕ್ಕೆ ನಿಜವಾಗಿಯೂ ನಾವು ಈ ಒಂದು ಸಮಾರಂಭದ ಆಯೋಜಿಸಿದವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಹಾಗೆ ಬಹಳ ಸಂತೋಷದಿಂದ ಇವರಿಗೆ ನಾವು ಸಾಮಾನ್ಯವಾಗಿ ಒಂದು ಪ್ರಾರ್ಥನೆ ಹೇಳುತ್ತೇವೆ, ಶತಂ ಜೀವ ಶರದೋ ವರ್ಧಮಾನ ಶತಂ ಹೇ ಮಂಧಾನ್ ಶತಮುವ ಸಂಧಾನ್ ಶತಮಿಂದ್ರಾಗ್ನಿ ಶತಂ ಇಂದ್ರಾಗ್ನಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಯಾಕಂದರೆ ಒಂದು ಶತಂಜೀವ 100 ವರ್ಷಗಳ ಕಾಲ ಅವರು ಬದುಕಿ 100ಕ್ಕೂ ಹೆಚ್ಚುಗಳ ವರ್ಷ ಅಂದರೆ 120 ವರ್ಷ ಮನುಷ್ಯಾಯುಸ್ಸು. ಈ ಮನುಷ್ಯಾಯುಸ್ಸಿಗೆ 120 ವರ್ಷಗಳ ಆ ಒಂದು ವರ್ಷಗಳಲ್ಲಿ ಆರೋಗ್ಯವಂತರಾಗಿ ಇನ್ನಷ್ಟು ಸಮಾಜ ಸೇವೆಯಲ್ಲಿ ಮಾಡುವಂತಹ ಶಕ್ತಿಯನ್ನು ಅವರಿಗೆ ಆ ಭಗವಂತನು ಕೊಟ್ಟು ಇನ್ನಷ್ಟು ಅವರ ಕೀರ್ತಿ ಮೇಲ್ಬಂದು ಈ ಸಮಾಜಕ್ಕೆ, ಮೊಗವೀರ ಸಮಾಜಕ್ಕೆ ಅವರ ಆ ಕೊಡುಗೆ ಇನ್ನಷ್ಟು ಅವರಿಂದ ಅವರು ದಾರೆ ಎರೆಯುವಂತಾಗಲಿ. ಜಿ ಶಂಕರರಿದ್ದಾರೆ. ಈ ಒಂದು ಕಳೆದ 4 ವರ್ಷಗಳ ಹಿಂದೆ ಇಲ್ಲಿ ಒಂದು ಬ್ರಹ್ಮಕಲಶ ಆಗುವಾಗ ಅವರು ಅದರಲ್ಲಿ ಮುಂಚೂಣಿಯಲ್ಲಿದ್ದರು. ಬಹುಶಃ ಅವರ ದೇಶದಾದ್ಯಂತ ಅವರ ಹೆಸರು ಬಹಳಷ್ಟು ನಾವು ಕೇಳ್ತಾ ಇದ್ದೇವೆ. ಒಂದು ಟ್ರಸ್ಟ್ ಮಾಡಿಕೊಂಡು ಬಹಳಷ್ಟು ವಿದ್ಯಾಭ್ಯಾಸವನ್ನು ದಾನ ಮಾಡಿಕೊಂಡು ಹಲವಾರು ಜನರಿಗೆ ಒಂದು ಜೀವನವನ್ನು ಕೊಡುತ್ತಿರುವ ಒಂದು ದೊಡ್ಡ ವ್ಯಕ್ತಿತ್ವ ಈ ಒಂದು ಮೊಗವೀರ ಸಮಾಜಕ್ಕೆ ಅದು ಯಾವತ್ತೂ ಒಂದು ಮರೆಯಲಾಗದ ರತ್ನ. ಅದೇ ರೀತಿ ಈ ಸಮಾಜವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತಾ ನಮ್ಮ ಈ ಕಡಲ ತೀರದಲ್ಲಿ ಭಾರತೀಯ ಸಂಸ್ಕೃತಿ ಅದರೊಂದಿಗೆ ನಮ್ಮ ರಾಜ್ಯದ ಸುರಕ್ಷತೆಗೆ ಇವರ ಕೊಡುಗೆ ಅನನ್ಯವಾದದ್ದು. ಆ ಕೊಡುಗೆ ಇನ್ನಷ್ಟು ಮುಂದೆ ಹೋಗಲಿ ಅಂತ ಹೇಳಿ ಅವರಿಗೆ ದೀರ್ಘಾಯುಸ್ಸನ್ನು ಹಾಗೂ ದೇವರ ಅನುಗ್ರಹವನ್ನು ನಾನು ಬೇಡುತ್ತಾ ನನ್ನ ಮಾತು ಮುಗಿಸ್ತೇನೆ. ಕಮಲಗಳಿಗೆ ಶಿರಬಾಗಿ ವಂದಿಸಿಕೊಂಡು ಕಾರ್ಯಕ್ರಮದ ಮುಂದೆ ಇವತ್ತಿನ ಈ ವೇದಿಕೆ ಧರ್ಮ ಸಮನ್ವಯಕ್ಕೆ ಸಾಕ್ಷಿಯಾಗಿದೆ. ಸರ್ವ ಧರ್ಮದ ಧರ್ಮಗುರುಗಳ ಉಪಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋ ಧರ್ಮಗುರುಗಳು ಸಂತ ಸೆಬೆಸ್ಟಿಯನರ ಧರ್ಮಕ್ಷೇತ್ರ ಪೆರ್ಮನ್ನೂರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸದಾನಂದ ಬಂಗೇರ ಅವರಿಗೆ ಶುಭಾಶಯದ ನುಡಿಗಳನ್ನು ತಾವು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದೆ. ಕೆಲವು ವರ್ಷದ ಮುಂಚೆ 80 ವರ್ಷದ ಒಬ್ಬ ಧರ್ಮಗುರುಗಳು ತೀರಿಕೊಂಡರು. ಬಿಷಪ್ ಸ್ವಾಮಿಯವರು ಅಭಿನಂದನಾ ಕಾರ್ಯಕ್ರಮವನ್ನು ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಸಿಕೊಳ್ತಾ ಇರುವಾಗ ಅವರ ಬಗ್ಗೆ ತುಂಬ ಹೆಗ್ಗಳಿಕೆ ಹೇಳುವಾಗ ಒಬ್ಬ ಗುರುಗಳು ಹೇಳಿದರು, ಇದನ್ನೆಲ್ಲ ಸಾಯುವ ಮುಂಚೆ ಹೇಳಬೇಕಿತ್ತು,
ಈಗ ಸತ್ತ ಮೇಲೆ ಹೇಳಿ ಏನು ಪ್ರಯೋಜನ? ಅವರಿಗೇನು ಕೇಳುವುದಿಲ್ಲ. ಈ ಮಾತುಗಳನ್ನು ಅವರು ಜೀವಂತವಾಗಿರುವಾಗ ಹೇಳಿದರೆ ಇನ್ನು ಕೆಲವು ವರ್ಷ ಅವರು ಬದುಕ್ತಾ ಇದ್ದರು, ಅವರಿಗೆ ಸ್ಫೂರ್ತಿ ಸಿಗ್ತಾ ಇದ್ದು, ಆ ಸ್ಫೂರ್ತಿಯಿಂದ ಇನ್ನೂ ಒಳ್ಳೆಯ ಕೆಲಸ ಮಾಡ್ತಾ ಇದ್ದರು. ನೀವು ತಪ್ಪು ಮಾಡಿದ್ದೀರಿ ಅಂತ ಒಬ್ಬ ಸಾಮಾನ್ಯ ಗುರುಗಳು ಬಿಷಪ್ ಸ್ವಾಮಿ ಹತ್ರ ಹೇಳಿದರು. ನಿನ್ನೆ ಕಾರ್ಕಳದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದು ರಜತ ಮಹೋತ್ಸವ. 60 ವರ್ಷಕ್ಕೆ ರಜತ ಹೇಳುವುದಲ್ಲ ಸರ್, 60 ವರ್ಷದ ಮದುವೆಯ ಸಂಭ್ರಮ. ಫ್ರಾನ್ಸಿಸ್ ಮತ್ತು ಕ್ರಿಸ್ತಿನ್ ಮದುವೆಯಾಗಿ 60 ವರ್ಷ. ನಾನು ಆ ಚರ್ಚಲ್ಲಿ 7 ವರ್ಷ ಇದ್ದೆ. ಈಗ 60 ವರ್ಷದಲ್ಲಿ 9 ಮಕ್ಕಳು, 15 ಮೊಮ್ಮಕ್ಕಳು, ಅವರೆಲ್ಲ ಕೂಡಿ ಒಂದು ಸಂಭ್ರಮ. 60 ವರ್ಷ ಮದುವೆಯಾಗಿ ಸಂಭ್ರಮ. ತುಂಬ ಖುಷಿಯಾಯಿತು. ಯಾಕೆಂದರೆ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಸೇರಿ, ಇವರಿಗೆ 88, ಅವರಿಗೆ 80 ವರ್ಷ. ಭಾಳ ಒಂದು ಅತ್ಯುನ್ನತ ಸಂಭ್ರಮ. ನನಗೆ ಟೋಸ್ಟ್ ರೈಸ್ ಮಾಡಲಿಕ್ಕೆ ಇಂಥ ಎಲ್ಲ ಕಾರ್ಯಕ್ರಮ ಏನಾಗ್ತದೆ ಅಂದರೆ ಅವರಿಗೆ ಇನ್ನೂ ಸ್ಫೂರ್ತಿ ತರ್ತದೆ, ಹುಮ್ಮಸ್ ತರ್ತದೆ, ಯೂತ್ಫುಲ್ನೆಸ್ ಬರ್ತದೆ, ಇನ್ನೂ ಸ್ವಲ್ಪ ಮಾಡುವಂಥ ಆಗ್ತದೆ. ಬೇಜಾರು ಏನಂದರೆ ಇಲ್ಲಿ ಇದ್ದವರೆಲ್ಲ 50, 60, 70 ವರ್ಷದವರು, ನಮ್ಮಂತೆ ಸೀನಿಯರ್ ಸಿಟಿಸನ್ಸ್. ಈ ಕಾರ್ಯಕ್ರಮ ಯಾರಿಗೆ ತಲುಪಬೇಕು? ಇದು ಯುವ ಜನರಿಗೆ ತಲುಪಬೇಕು. ಅವರು ಬರುವುದಿಲ್ಲ. ಈ ಮೊಬೈಲ್ ಬಂದರಿಂದ ಅದಕ್ಕೆ ಕಾರ್ಯಕ್ರಮ ಅವರು ಬರುವುದೇ ಇಲ್ಲ. ಈಗ ನೋಡಿ, ಇಲ್ಲಿ ಎಲ್ಲ ನೀವು ಇದ್ದವರು ಅದೆಷ್ಟೋ ಕೊಡುಗೆಯನ್ನು ಸಮಾಜಕ್ಕೆ ಕೊಟ್ಟಿದ್ದೀರಾ. ಅದು ಹೇಗೆ ಯುವ ಜನರಿಗೆ ತಲುಪುವುದು, ಅದರಿಂದ ಹೇಗೆ ಅವರು ಪ್ರೇರಣೆ ತಗೊಳ್ಬೇಕು. ಈಗ ನಮ್ಮ ಸನ್ಮಾನ್ಯ ಸದಾನಂದ ಬಂಗೇರ್ರವರು 80 ವರ್ಷ ಅಂತ ಹೇಳ್ತೀರಿ, ನೋಡಿ ಅವರಿಗೆ 80 ವರ್ಷ ಕಾಣ್ತಾರೆ. ಅವರು ಜಾಸ್ತಿ ಒಂದು 60 ವರ್ಷ ಕಾಣ್ತಾರೆ. ನನಗೆ 62 ಆಯಿತು, 60 ವರ್ಷ ಕಾಣ್ತಾರೆ. ಈಗ ಯಾರು ಹೇಳಿದರು 62 ವರ್ಷಗಳಿಂದ 18 ವರ್ಷಗಳಿಂದ ಅವರು ಅಧ್ಯಕ್ಷರಾಗಿದ್ದರು ಅಂತ. ಒಂದು ಅಧ್ಯಕ್ಷರಾಗಿ 18 ವರ್ಷ ಒಂದು ಸಮುದಾಯವನ್ನು ನಡೆಸುವುದು ಸುಲಭದ ಕಷ್ಟ ಅಲ್ಲ. ಅದು ನಡೆಸಿದವರಿಗೆ ಮಾತ್ರ ಗೊತ್ತು. ಯಾಕೆಂದರೆ ಎಲ್ಲರನ್ನೂ ಯು ಟು ಟೇಕ್ ದಮ್ ಇನ್ ಟು ಕಾನ್ಫಿಡೆನ್ಸ್. ಈಗಿನ ಸಮಾಜದಲ್ಲಿ ನಾನೇ ದೊಡ್ಡವ, ನಾನು ಹೇಳಿದಾಗೆ ಆಗಬೇಕು, ನಾನು ಹೇಳಿದಾಗೆ ಆಗಬೇಕು, ಎಲ್ಲರನ್ನೂ ಒಟ್ಟಿಗೆ ತಕ್ಕೊಂಡು ಮುನ್ನಡೆಸುವುದುಂಟಲ್ಲ, ಅದೇ ಒಂದು ದೊಡ್ಡ ಸಾಧನೆ. ಅಂಥ ಸಾಧನೆ ಅವರು ಮಾಡಿದ್ದಾರೆ. ಅವರಂಥವ್ರು ನೀವಿಲ್ಲಿ ಇದ್ದವರು ನೀವು ಮಾಡಿದ್ದೀರಾ. ಆದ್ದರಿಂದ ನನಗೆ ಭಾಳ ಖುಷಿ. ಅವರ ಮಗನೇ ಬಂದಿದ್ದರು, ತಂದೆಯ ವಿಷಯವಾಗಿ ಹೇಳ್ತಾ ಹೋದರು. ಮಗನಿಗೆ ತಂದೆಯ ಮೇಲೆ ಅಷ್ಟೊಂದು ಅಭಿಮಾನ ಇರುವಾಗ ಕೆಲವು ಸಮಯ ಮುಂಚೆಯಲ್ಲಿ ಹಬ್ಬಕ್ಕೆ ಅಲ್ಲಿ ಕಾರ್ಯಕ್ರಮದೆಲ್ಲ ಮಗನು ತಾಯಿಯ ವಿಷಯವಾಗಿ ತುಂಬ ಹೆಗ್ಗಳಿಕೆ ಹೇಳಿ, ನನಗೆ ನೆನಪಲ್ಲಿ ಬರೋದಿಲ್ಲ ನನ್ನ ಹೆಸರೆಲ್ಲ, ಮೊನ್ನೆ ತಾನೇ ಒಂದು 4-5 ತಿಂಗಳ ಮುಂಚೆ ಕರೆಕ್ಟು ಅವರು ಏನು ಹಾಡೆಲ್ಲ ಇದೆ ಹೇಳ್ತಾರೆ ಅಂತ. ಓಹ್, ನನಗೆ ತುಂಬ ಖುಷಿ. ಮಕ್ಕಳು ಅವರ ಹೆತ್ತವರ ಬಗ್ಗೆ ಅಷ್ಟು ಅಭಿನಂದನೆ ಇಟ್ಟುಕೊಂಡಿದೆ ಅಂದರೆ ನಾವು ಹೋಗಲೇಬೇಕು, 2 ಮಾತು ಮಾತಾಡಲೇಬೇಕು. ಆದರೆ ಇದರ ಸದುಪಯೋಗ ಈಗಿನ ಪೀಳಿಗೆಗೆ ಸಿಗಬೇಕು. ಅದು ಭಾಳ ಒಂದು ಕಷ್ಟದ ವಿಷಯ. ಅದು ಸಾಧ್ಯ ಆಗುವುದೇ ಕಷ್ಟ. ಅಂಥ ಕೆಲಸ ಮುಂದುವರಿದು ಹೋಗಲಿ. ಈ ಸಂದರ್ಭದಲ್ಲಿ ಏನು ಸರ್, ಸದಾನಂದ ಸರ್ ಅವರು ಏನೆಲ್ಲ ಸಮಾಜ ಕೊಟ್ಟಿದ್ದಾರೆ, ನನಗಿಂತ ಒಳ್ಳೆ ನಿಮಗೆ ಗೊತ್ತು. ಅದರಲ್ಲಿ ಒಟ್ಟಿಗೆ ಹಾಕುವುದಾದರೆ ಅವರು ಪರಸ್ಪರವನಿಗೆ ಸ್ಪಂದಿಸಿ ಒಂದು ಚೈತನ್ಯದಿಂದ ಚಿಲುಮೆದ ಬುಗ್ಗೆ ಅಂತ ಹೇಳ್ಬೋದು, ಎಲ್ಲರನ್ನೂ ಸಹಕರಿಸಿಕೊಂಡು ನಾನೇನು ದೊಡ್ಡವಲ್ಲ, ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡೋಂಥ ಆ ಒಂದು ಮನೋಭಾವದಲ್ಲಿ ಸುಧಾರಿಸಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿ, ಅದು ಅಡ್ಜಸ್ಟ್ ಮಾಡೋದ್ರ ಕೆಲಸ. ಹಾಗಾಗಿ ಇದೇ ಒಂದು ದೊಡ್ಡ ಕೀರ್ತಿ, ಸನ್ಮಾನ. ಆದ್ದರಿಂದ ನಾನು ನಿಮಗೆ ತಲೆಬಾಗಿಸ್ತೇನೆ ಸರ್. ಕಂಗ್ರ್ಯಾಚುಲೇಷನ್ಸ್, ವೆರಿ ವೆರಿ ಹ್ಯಾಪಿ ಬರ್ಡೇ ಟು ಯು, ಮೆನಿ ಮೋರ್ ರಿಟರ್ನ್ಸ್ ಆಫ್ ದ ಡೇ ಟು ಯು. ಭಗವಂತನು ಇನ್ನೂ ನಿಮಗೆ ಸ್ಫೂರ್ತಿ ಕೊಡಲಿ, ಚಿಲುಮೆಯ ಬುಕ್ಕಿಯಾಗಿ ಅನೇಕರಿಗೆ ಜನರ ಸಮಾಜದ ಸೇವೆಗಾಗಿ ಎಳೆಯಲಿಕ್ಕೆ ಸಾಧ್ಯ ಆಗಲಿ ಅಂತ ಬೇಡುತ್ತಾ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಅಭಿನಂದನೆಗಳು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಫಾದರ್. ಬಹಳ ಅರ್ಥಪೂರ್ಣವಾದ ಮಾತುಗಳನ್ನು ಹೇಳಿದರು. ಬಹುಶಃ ಈ ಸದಾಭಿನಂದನಾ ಸಮಿತಿ ಸಮಾಜಕ್ಕೆ ಒಂದು ಹೊಸ ಸಂದೇಶವನ್ನು ಕೊಟ್ಟಿದೆ. ವ್ಯಕ್ತಿತ್ವವನ್ನು ಅವರು ಬದುಕಿರುವಾಗಲೇ ನಾವು ಆರಾಧಿಸಬೇಕು ಅನ್ನೋವಂಥದ್ದು ಈ ಕಾರ್ಯಕ್ರಮದ ಮೂಲಕ ತೋರಿಸಿಕೊಡುವಂಥ ಒಂದು ಕೆಲಸ ಸದಾಭಿನಂದನಾ ಸಮಿತಿ ಮಾಡ್ತಾ ಇದೆ. ಕಾರ್ಯಕ್ರಮದ ಮುಂದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ಸೈಯದ್ ಮದನಿ ದರ್ಗಾ ಉಳ್ಳಾಲದ ಮುಖ್ಯಸ್ಥರು ಶ್ರೀ ಅಬ್ದುಲ್ ರಶೀದ್ ಅವರು. ನಮ್ಮ ಸದಾನಂದ ಬಂಗೇರ ಅವರಿಗೆ ಶುಭಾಶಯವನ್ನು ಚುಟುಕಾಗಿ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ, ಹಾಗೆ
ಉರ್ವ ಮಾರಿಯಮ್ಮ ದೇವಸ್ಥಾನದ ನೂತನ ಆಡಳಿತ ಮಂಡಳಿಯ ಮುಖ್ಯಸ್ಥರಾದ ಶ್ರೀ ಲಕ್ಷ್ಮಣ್ ಅಮೀನ್ ಕೋಡಿಕಲ್ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವಂದಿಸಿಕೊಳ್ತಾ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರಾದ ಶ್ರೀ ಅಬ್ದುಲ್ ರಶೀದ್. ನಾನು ಸದಾನಂದ ಬಂಗೇರ ಬಗ್ಗೆ ಮಾತಾಡಬೇಕಾದರೆ ಒಂದು ಅರ್ಧ ಗಂಟೆಗೆ ಮಿಕ್ಕಿಲಾಗಿ ನಾನು ಮಾತಾಡಬಹುದು. ಕಾರಣ ಅವರು ಮಂಗಳೂರಿನ ಪೋರ್ಟಲ್ಲಿ ಕೆಲಸ ಮಾಡುವಾಗಲೇ ನಮಗೆ ಅವರ ಪರಿಚಯ. ಅದಾದ ಮೇಲೆ ಅವರ ಪಾಡಿಗೆ ನಾವು ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡ್ತಾ ಇದ್ದೆವು. ಇಲ್ಲಿ ಬರುವಂಥ ಪ್ರಕೃತಿ ವಿಕೋಪವಾದ ಸಮುದ್ರ ಕೊರೆತದ ಒಂದು ವಿಚಾರವಾಗಿ ನಾವು ವರ್ಷಕ್ಕೆ 2-3 ಬಾರಿ ಸೇರಿಕೊಂಡು ವಿವಿಧ ಚರ್ಚೆ ಮಾಡಿಕೊಂಡು ಇಲ್ಲಿಂದ ಬೆಂಗಳೂರುವರೆಗೆ ಅನೇಕ ಬಾರಿ ತಿಳಿದೇವೆ. ಆಗ ಸದಾನಂದ ಬಂಗೇರವರ ಸ್ವಭಾವ, ಅವರು ಯಾವ ರೀತಿಯ ಜನ ಎಂಬುದು ನನಗೆ ಅರ್ಥವಾಗಿದ್ದು. ಅದರ ನಂತರ ಅವರ ಅಧ್ಯಕ್ಷರಾಗಿ ಇಲ್ಲಿ ಕೆಲಸ ಮಾಡುವಾಗ ನಾನು ಉಲ್ಲಾಳ ದರ್ಗದ ಉಪಾಧ್ಯಕ್ಷನಾಗಿ 10 ವರ್ಷಗಳ ಕಾಲ ಕೆಲಸ ಮಾಡುವಾಗ ಜೊತೆಯಾಗಿ ಕೆಲವರ ಹಲ್ಲುಗಳು ಎದುರು ಬಂದಾಗ ಅವರ ಯಾವಾಗಲೂ ನಗುಮುಖ ಕಾಣುತ್ತದೆ, ನಗಾಡಿದ ಹಾಗೆ. ಸದಾನಂದ ಬಂಗೇರವರ ಹಲ್ಲು ಏನು ಎದುರು ಬರದಿದ್ದರೂ ಕೂಡ ಸರಿಯಾಗಿದ್ದುಕೊಂಡೇ ಅವರು ಮಾತಾಡುವಾಗ ಅವರ ಒಂದು ನಗುಮುಖ ಅದೊಂದು ವಿಚಿತ್ರವಾದ ಒಂದು ಶೈಲಿಯ ವಿಚಾರ. ಈಗಾಗಲೇ ನಮ್ಮ ತಂತ್ರಿಯವರು ಹೇಳಿದ ಹಾಗೆ, ನಮ್ಮ ಚರ್ಚಿನ ಗುರುಗಳು ಹೇಳಿದ ಹಾಗೆ, ಸಮಾಜವನ್ನು ಒಗ್ಗಟ್ಟಾಗಿ ಕೊಂಡು ಹೋಗಲಿಕ್ಕೆ ಎಷ್ಟು ತಾಪತ್ರಯ ಇದೆ, ಎಷ್ಟು ಕಷ್ಟ ಇದೆ ಎಂಬುದನ್ನು ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ನಾವು ಪರಸ್ಪರ ಮಾತು ವಿನಿಮಯ ಮಾಡ್ತಾ ಇದ್ದೇವೆ. ಎಲ್ಲವನ್ನು ನುಂಗಿಕೊಂಡು ಸಮಾಜದ ಜನರನ್ನು ಒಗ್ಗೂಡಿಸುವ ಜೊತೆಗೆ ವಿವಿಧ ಸಮಾಜದ ಜನರನ್ನು ಪ್ರೀತಿಸುವಂಥ ಕೆಲಸ ಆಗಬೇಕಾದರೆ ಅದು ಸರ್ವಸಾಮಾನ್ಯ ಎಲ್ಲರಿಗೂ ಸಾಧ್ಯವಾದಂಥ ಒಂದು ವಿಚಾರ ಅಲ್ಲ. ಆ ವಿಶೇಷವಾದ ಒಂದು ಶಕ್ತಿಯಿಂದಾಗಿ ಸದಾನಂದ ಬಂಗೇರವರು, ಈಗ ನಮ್ಮ ತಂತ್ರಿಗಳು ಹೇಳಿದ ಹಾಗೆ, ಅವರು ಈಗಲೂ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳುವಂಥ ಭಾವನೆ ಎಲ್ಲರಲ್ಲಿ ಇದೆ. ಬೇರೆ ಬೇರೆ ಭರತ್ ಬಂದರು, ಅದರ ಮೇಲೆ ಮನೋಜ್ ಬಂದರು, ಯಾರು ಬಂದರೂ ಇವರ ಒಂದು ಗೌರವ, ಒಂದು ಉಪಸ್ಥಿತಿಯಲ್ಲಿ ಯಾವಾಗಲೂ ಇಲ್ಲಿ ಒಂದು ಚರ್ಚೆಗೆ ಆಗುವಂಥ ವಿಷಯದಲ್ಲಿ ಎಲ್ಲರಿಗೂ ಒಂದು ಖುಷಿ ಕೊಡ್ತಾ ಇದೆ. ಉಲ್ಲಾಳದಲ್ಲಿ ಹೇಳಬೇಕಾದರೆ ಆಗಿಂದಾಗ ನಾವು ನೇರವಾಗಿ ಇಲ್ಲಿಗೆ ಏನೋ ಒಂದು ವಿಷಯಕ್ಕೆ ಬಂದ ಹಾಗೆ, ನಾವು ಸೃಷ್ಟಿಕರ್ತನ ಸೃಷ್ಟಿಯಾಗಿ ಬಂದು ಇದ್ದಂಥ ನಮ್ಮ ಆಯುಷ್ಯದಲ್ಲಿ ಈ ಒಂದು ಅಲ್ಪ ಆಯುಷ್ಯದಲ್ಲಿ ನಾವು ಒಳಿತನ್ನು ಮಾಡಬೇಕು ಅಂತ ಹೇಳುವ ನಿಯತ್ತಿಲ್ಲದ ಅನೇಕ ಜನರಿಂದ ಆಗುವಂಥ ತೊಂದರೆಗಳನ್ನು ನಿಭಾಯಿಸುವಲ್ಲಿ ಸದಾನಂದ ಬಂಗೇರವರು ಎತ್ತಿದ ಕೈ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಾನು ಅವ್ರಿಗೆ ಹೇಳಲಿಕ್ಕೆ 32 ಸಂಸ್ಥೆಗಳವರ ಶುಭ ಕೋರಿಕೆ ಈಗಾಗಲೇ ಮನೋಜ್ ಅವರು ಪ್ರಾಸ್ತಾವವಾಗಿ ಮಾತಾಡುವಾಗ ನಾನು ಕೇಳ್ತಾ ಇದ್ದೆ. ಅದನ್ನು ನಾನು ರಿಪೀಟ್ ಮಾಡಲಿಕ್ಕೆ ಹೋಗುವುದಿಲ್ಲ. ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಅವರ ಒಂದು ಉಪಸ್ಥಿತಿ ಇರಬೇಕು ಅಂತ ಹೇಳಿದರೆ ಅವರ ಅದು ವಿಶೇಷ ಗುಣಕ್ಕೆ ಸಂದಂಥ ಒಂದು ವಿಚಾರವಾಗಿದೆ ಅಂತ ಹೇಳಿಕೊಂಡು, ಒಬ್ಬ ಮನುಷ್ಯ ತನ್ನ ಆಯುಷ್ಯದಲ್ಲಿ 80 ವರ್ಷದಲ್ಲಿ ಅವರು ಏನು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಅದು ಮುಖ್ಯ ಆಗಿರ್ತದೆ. ಫಾದರ್ ಹೇಳಿದ ಹಾಗೆ ಅವರ ವಿಶೇಷವಾದ ಗುಣಗಳನ್ನು ಹಾಡಿ ಹೊಗಳುವುದರ ಮೂಲಕ ಬಂಗೇರವರಿಗೆ ಮಾತ್ರ ಅಲ್ಲ, ಇಲ್ಲಿ ಇದ್ದ ಸರ್ವ ಜನರಿಗೆ ಕೂಡ ಅದೊಂದು ಬಹಳಷ್ಟು ಒಂದು ಪ್ರೇರಣೆಯ ಕೆಲಸ ಆಗ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಯಾವತ್ತೂ ಕೂಡ ನಾವು ಈ ಭೂಮಿ ಮೇಲೆ ಇದ್ದ ಮೇಲೆ ತನ್ನ ಆಯುಷ್ಯದಲ್ಲಿ ಜನಪರ ಕೆಲಸ ಮಾಡಿಕೊಂಡು ಪ್ರತಿಯೊಬ್ಬರ ವಿಶ್ವಾಸಕ್ಕೆ ಗಳಿಸಿಕೊಂಡು ನಾವು ಮುಂದೆ ಸಾಗಬೇಕು. ನಾವು ಇವತ್ತಲ್ಲ ನಾಳೆ ಇಲ್ಲಿಂದ ಹೊರಟು ಹೋಗುವವರಾಗಿದ್ದೇವೆ. ನಾವು ಅಲ್ಪ ಸಮಯಕ್ಕೆ ಮಾತ್ರ ಈ ಭೂಮಿ ಮೇಲೆ ಇರ್ತೇವೆ. ಹಾಗಾಗಿ ಸರ್ವ ಜನರನ್ನು ಪ್ರೀತಿಸುವಂಥ ಮೊತ್ತ ಮೊದಲಾಗಿ ತಮ್ಮ ಕುಟುಂಬದ ಸದಸ್ಯರನ್ನು, ನಮ್ಮ ಸಹೋದರರನ್ನು ಪ್ರೀತಿಸುವ ಕೆಲಸದ ಮೂಲಕ ಸಮಾಜವನ್ನು ಪ್ರೀತಿಸುವ ಕೆಲಸ ಮಾಡಿಕೊಂಡು ನಾವೆಲ್ಲರೂ ಒಂದೇ ಅಂತ ಹೇಳುವ ದಾರಿಯಲ್ಲಿ ಮುನ್ನಡೆಯಲಿಕ್ಕೆ ಸದಾನಂದ ಬಂಗೇರವರ ಈ ಒಂದು 80 ವರ್ಷದ ಜೀವನದಲ್ಲಿ ಮಾಡಿಕೊಟ್ಟಂಥ ಆ ದಾರಿದೀಪವಾಗಲಿ ಅಂತ ಹಾರೈಸಿ, ಮುಂದಿನ ಇನ್ನೂ ಕೆಲವು 25-26 ವರ್ಷಗಳ ಕಾಲ, 106 ವರ್ಷಗಳ ಕಾಲ
ಜೀವಿಸಿಕೊಂಡು ಆರೋಗ್ಯವಂತರಾಗಿದ್ದುಕೊಂಡು ನಮ್ಮ ಊರಿಗೆ ಒಂದು ಮಾರ್ಗದರ್ಶನ ನೀಡುವಂಥ ಶಕ್ತಿಯಾಗಿ ಆ ಸೃಷ್ಟಿಕರ್ತನು ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಶೀದ್ ಅವರಿಗೆ 80ರ ಸಂಭ್ರಮದಲ್ಲಿ ನೀವು ಬಂದ್ರಿ. ಸದಾನಂದ ಬಂಗೇರ ಅವರ ಶತಾಭಿನಂದನೆ, ಶತಮಾನದ ಸಂಭ್ರಮದಲ್ಲೂ ಕೂಡ ನೀವು ಬಂದು ಆಶೀರ್ವಾದದ ನುಡಿಗಳನ್ನು ಹೇಳುವ ಹಾಗೆ ಆಗಲಿ ಅನ್ನುವಂಥ ಒಂದು ಹಾರೈಕೆಯನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದೆ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾದಂಥ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾದ ಶ್ರೀ ಜಯಸಿ ಕೋಟ್ಯಾನ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ತಮಗೆ ಆತ್ಮೀಯವಾದ ಸ್ವಾಗತವನ್ನು ನೀಡುತ್ತಿದ್ದೇವೆ. ಖಂಡಿತವಾದ್ಲ ಒಂಜಿ ಎಡ್ಡ ಕಾರ್ಯಕ್ರಮ ಎನ್ಪ ವರ್ಷ ಪುಟದು ತಾನು ಒರಿಯೇ ಆ ಒಂಜಿ ಪರ್ಬನ್ನು ಆಚರಿಸವಂದೆ ನಿಗಲಂಚಿನ ಪೂರ ಬಂಧುದ ಊರ್ದ ಹಿರಿಯರು ಕಿರಿಯರು ನಗಲು ಒಟ್ಟು ಸೇರ್ದು ಅರಣ ಒಂಜಿ ಹುಟ್ಟು ಹಬ್ಬನ ನಮ್ಮ ಇನ್ನು ಆಚರಿಸುವಂದಿಲ್ಲ. ಖಂಡಿತ ಒಂದು ನಮ್ಮ ಪೂರ ಅರೆಗು ಕೊರಪಿನ ಒಂಜಿ ಮಲ್ಲ ಗೌರವ ಪಂದ್ಯಾನು ಎನ್ನೊಂಬೆ ಉಳ್ಳಾಳದ ಈ ಒಂಜಿ ಪರಿಸರಡು ಉಳ್ಳಾಲ ಮೊಗವೀರ ಸಭಾ ಇಪ್ಪಾಡು ಅಂಚನೆ ಉಳ್ಳಾಲ ವ್ಯಾಘ್ರ ಚಾಮುಂಡಿ ದೇವಸ್ಥಾನ ಇಪ್ಪಾಡು ಇತ್ತೆ ಈ ಒಂಜಿ ಲೆವೆಲ್ಗೆ ಈ ಒಂಜಿ ಪೊರ್ಲುಗು ಬರೋಡ್ಡ ಖಂಡಿತವಾದ್ಲ ಐತ ಪಿರವಡು ಒಂಜಿ ಒದ್ದಾಡ್ದಿನ ಒಂಜಿ ಮಹಾನ್ ವ್ಯಕ್ತಿ ಬಂಡ ನಮ್ಮ ಬಂಗೇರ್ ಸದಾನಂದ ಬಂಗೇರ್ ಖಂಡಿತ ಅರೆಗ್ ನಿಗಲ್ ಪೂರ ಒಂಜಿ ಎಡ್ಡೆ ಸೊಲ್ಮೇನು ಸಂದೋವಡಾಪುಂಡು ಏನಕ್ಕನ್ನಾಗ ಇನಿ ಈ ಒಂಜಿ ಉಳ್ಳಾಲ ಮೊಗವೀರ ಪಟ್ನ ಇಪ್ಪಾಡು ಅಂಚನೆ ನಮ್ಮ ದೇವಸ್ಥಾನ ಇಪ್ಪಾಡು ಡಾಕ್ಟರ್ ಜಿ ಶಂಕರ್ನ ಒಂಜಿ ಮಾರ್ಗದರ್ಶಕರು ಅರೆಗ್ ಪ್ರತಿದಿನ ಅರ್ನ ಮನಸ್ಸಿಗೂ ತುಂಬನಂಚಿನ ಒಂದು ಕಾರ್ಯಕ್ರಮವನ್ನು ಮಲ್ತದು ಸಾಧಾರಣ ಸರ್ಕಾರಡು 1 ಕೋಟಿಗಳ 2 ಕೋಟಿಗಳ ಜಾಸ್ತಿ ಅನುದಾನವನ್ನು ಪಸಂಬತ್ತೀತೆ ಈ ದೇವಸ್ಥಾನ ಈ ಪರಿಸರ ಇಂಚ ಮಲ್ದೇರು ಬಣ್ಣ ಖಂಡಿತವಾದ್ಲ ಅರಣ ಒಂಜಿ ತ್ಯಾಗ ಬೊಕ ಆರು ಈ ನಮ್ಮ ಸಮಾಜಗೂ ಕೊಡ್ತಿನ ಒಂಜಿ ಮಲ್ಲ ಕೊಡುಗೆಯಿಂದ ಪನೋಲಿ ಐತವೇಡ್ಲ ಜಾಸ್ತಿ ಸಾಧಾರಣ 13 ವರ್ಷೋಡು ದುಂಬು ಉಳ್ಳಾಲ ಅಧ್ಯಕ್ಷರಾದ ಅಂಚನೆ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾದ ಎಂಕಲ್ ಬರ್ನಾಗ ಎಂಕ್ ಸಂಪೂರ್ಣ ಸಹಕಾರ ಕೊರ್ದು ಇತ್ತೆ ಎಂಕಲ್ ಮಲ್ತಿನ ಹೆಚ್ಚಿನ ಕಾರ್ಯಕ್ರಮಗೂ ಬೆನ್ನೆಬಲ ಬುದ್ಧಿ ನಿಂತದು ಎಂಕಲ್ ಏನ ಒಂಜಿ ಕಠಿಣ ನಿರ್ಧಾರ ಗೆತೊನಡ್ಡಲ ಅರಡ ಡಿಸ್ಕಸ್ ಮಲ್ತೊಂದಿತ್ತ ಎಂಕಲ್ ಇಂಚಿನ ಒಂಜಿ ಕಠಿಣ ನಿರ್ಧಾರವನ್ನು ಗೆತೊಂಬ ಐಕ ನಿಗಲ್ನ ಇರ್ನ ಸಹಕಾರ ಇಪ್ಪ ಬಂಡದು ಖಂಡಿತ ನಿಗಲು ದುಂಪೋಲೆ ಯಾನು ನಿಗಲೊಟ್ಟು ಉಲ್ಲೆ ಪನ್ಪಿನ ಒಂಜಿ ಮಲ್ಲ ವಾಗ್ದಾನ ಕೊಡ್ತಾರೆ ಸರ್. ಐಕ್ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾದ ಎಂಕಲ್ನ ಇಡೀ ಕಾರ್ಯಕಾರಿ ಸಮಿತಿದ ಸದಸ್ಯರನ್ನ ಪರವಾದಿ ಇರೆಗ್ ಕೃತಜ್ಞತೆ ಅಂಚನೆ ಅಭಿನಂದನೆಯನ್ನು ಸಲ್ಲಿಸೋದಿಲ್ಲೆ. ಇರ್ನ ಸೇವೆ ಖಂಡಿತ ನಮ್ಮ ಧರ್ಮಗುರುಗಳು ಪನ್ಲೆಕ್ಕ ಕಿರಿಯರಿಗೂ ಗೊತ್ತಾವಡು ನನ್ನ ಈರು ಮಲ್ತಿನ ಸೇವೆನೇ ಕಿರಿಯರು ದುಂಬು ಒತ್ತದ ಅವೇನು ದುಂಬು ಪಸಂಬೋಂಡ ಅವೇ ಇರೆಗ್ ಅಗಲ್ ಕೊರ್ಪಿನ ಒಂಜಿ ಮಲ್ಲ ಸೇವೆ ಪಂದ್ಯಾನಿ ಎನ್ನೊಂಬೆ ಇರೆಗ್ ಆ ಒಂಜಿ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ಅಂಚನೆ ಬಗ್ವಾಡಿ ಮಹಿಷಮರ್ದಿನಿ ನಮ್ಮ ಕುಲದೇವೇರು ಅಂಚನೆ ವ್ಯಾಘ್ರ ಚಾಮುಂಡಿ ದೇವೇರು ನನ್ನಲ್ಲ ಒಂಜಿ 100 ವರ್ಷೋಡು ಜಾಸ್ತಿ ಬದುಕುನಂಚಿನ ಒಂಜಿ ಆರೋಗ್ಯ ಕೊರಡು ಪಂಡು ಪನೊಂದು ಅವಕಾಶ ಒಂದೊಂದು ಎನ್ನ ಪಾತ್ರ ಮುಗಿಸ್ತಂಬೆ. ಜೈ ಹಿಂದ್. ನಾವು ಮುಖ್ಯ ಅಂಗಕ್ಕೆ ಬರಲಿಕ್ಕಿದ್ದೀವಿ. ಅದಕ್ಕೂ ಮುಂಚೆ ದೂರದ ಹಟ್ಟಿಯಂಗಡಿಯಿಂದ ಬಂದಿರುವಂಥ ಬಗ್ವಾಡಿ ಮಹಿಷಮರ್ದಿನಿ ದೇವಸ್ಥಾನದ ಶಾಖಾಧ್ಯಕ್ಷರಾದ ಶ್ರೀ ಉದಯ್ ಕುಮಾರ್ ಹಟ್ಟಿಯಂಗಡಿಯವರು ಶುಭಾಶಯವನ್ನು ಈ ಕಾರ್ಯಕ್ರಮಕ್ಕೆ ಸಲ್ಲಿಸಬೇಕು ಅಂತ ನಾಯಕರು ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಶಂಕರ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗುರುಗಳೇ, ಸಭೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸದಾನಂದ ಬಂಗೇರವರ ಅಭಿಮಾನಿಗಳೇ, ಮುಖ್ಯವಾಗಿ ಸದಾ ಅಭಿನಂದನಾ ಸಮಿತಿ ಅಂತ ಇದೆ. ಆದರೆ ಈ ವೇದಿಕೆಯನ್ನು ಗಮನಿಸಿದಾಗ ಸರ್ವ ಧರ್ಮಗಳ ಸಮನ್ವಯ ಅಭಿನಂದನಾ ವೇದಿಕೆ ಅಂತ ತೋರ್ತಾ ಇದೆ. ಅದಕ್ಕಾಗಿ ಅವರ 80ರ ಹರೆಯದ ಮೊಗದಲ್ಲಿ ನವ ತರುಣತೆ ಎದ್ದು ತೋರ್ತಾ ಇದೆ. ಇದು ಅವರ ಜೀವನದ 80 ವರ್ಷದ ಸಾರ್ಥಕ ಜೀವನಕ್ಕೆ ಸಾಕ್ಷಿಯಾಗಿದೆ ಅನ್ನೋದನ್ನು ಮೊದಲ ಬಾರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಬ್ಬ ವ್ಯಕ್ತಿ ಸಾಧನೆಯನ್ನು ಮಾಡಿದಾಗ ಈ ಸಮಾಜ ಹೇಗೆ ಗುರುತಿಸ್ತದೆ ಅನ್ನೋದಕ್ಕೆ ಸದಾನಂದ ಬಂಗೇರವರ ಈ ಒಂದು ಉಪಸ್ಥಿತಿ, ಈ ಒಂದು ಅಭಿನಂದನಾ ಸಭೆಯೇ ಸಾಕ್ಷಿಯಾಗಿದೆ. ಇಲ್ಲಿ ಈ ವೇದಿಕೆಯಲ್ಲಿ ಸರ್ವ ಧರ್ಮಗಳ ಸಮನ್ವಯದ ಜೊತೆಗೆ ಸರ್ವ ಧರ್ಮಗಳ ಒಂದು ಕೃಪಾ ಕಟಾಕ್ಷದ ಆಶೀರ್ವಾದದ ಒಂದು ಶಕ್ತಿ ಅವರಿಗೆ ಈ ದಿನ ಈ ಸುಸಂದರ್ಭದಲ್ಲಿ ಸಿಗ್ತಾ ಇದೆ ಅನ್ನುವುದೇ ಅವರ ಜೀವನದ ಭಾಗ್ಯ ಅನ್ನುವುದನ್ನು ನಾನು ಭಾವಿಸ್ತೇನೆ. ಸದಾ ಜಿ ಶಂಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಸಮಾಜ ಸೇವೆಯನ್ನು ಈ ಭಾಗದಲ್ಲಿ ಮಾಡ್ತಾ
ಭೀಷ್ಮ, ಈ ಭಾಗದ ಸಮಾಜ ಸೇವೆಯ ಭೀಷ್ಮನಂತೆ ಗುರುತಿಸಿಕೊಂಡಿರ್ತಕ್ಕಂಥ ನಿಮಗೆ ಶ್ರೀ ಮಹಿಷಾಸುರ ಮರ್ದಿನಿ ದೇವಿ, ಮಹಾಲಕ್ಷ್ಮಿ ಅಮ್ಮ, ಕುಳಮಾಸ್ತ್ರಿ ಅಮ್ಮ, ಸರ್ವ ದೇವತೆಗಳು, ಸರ್ವ ಧರ್ಮಗಳ ದೇವತೆಗಳು ನಿಮಗೆ ಆಯುರಾರೋಗ್ಯ ಕೊಟ್ಟು ಮತ್ತಷ್ಟು ನಿಮಗೆ ಸ್ಫೂರ್ತಿ ತುಂಬಲಿ ನಿಮ್ಮ ಬದುಕಿಗೆ ಎನ್ನುವ ಶುಭಾಶಯವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಉದಯ್ ಕುಮಾರ್ ಹಟ್ಟಿ ಅಂಗಡಿಯವರಿಗೆ ಕಾರ್ಯಕ್ರಮದ ಮುಂದಿನ ಅಂಗಕ್ಕೆ ಬರ್ತಾ ಇದ್ದಾವೆ. ಸಮಾಜ ಅನ್ನೋ ಸಾಗರದಲ್ಲಿ, ಬದುಕು ಅನ್ನೋ ಹಡಗಲ್ಲಿ ನಮ್ಮ ಬದುಕಿನ ಪ್ರಯಾಣ ಸಾಗ್ತಾ ಇದೆ. ಆ ಬದುಕು ಅನ್ನೋ ಹಡಗಿನ ನಾವಿಕ ಸರಿಯಾಗಿದ್ದರೆ ಸಮಾಜ ಸರಿಯಾಗಿ ಮುನ್ನಡೆಯೋದಕ್ಕೆ, ಜೀವನ ಸರಿಯಾದ ಹಾದಿಲಿ ಸಾಗೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಬ್ಬ ನಾವಿಕರಾಗಿ ದೊಡ್ಡ ಯೂನಿವರ್ಸಿಟಿಯಿಂದ ಅವರು ಡಿಗ್ರಿ ಪಡೀಲಿಲ್ಲ, ಆದರೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಯಿಂದ ಡಿಗ್ರಿ ಪಡೆದವರಿಗಿಂತ ಹೆಚ್ಚು ಜ್ಞಾನವನ್ನು ಅವರು ಹೊಂದಿದ್ದಾರೆ. LLB ಮಾಡಲಿಲ್ಲ, ಲಾಯರ್ ಆಗಲಿಲ್ಲ, ಕೋರ್ಟಲ್ಲಿ ಜಡ್ಜ್ ಆಗಲಿಲ್ಲ, ಅದೆಷ್ಟೋ ಸಮಾಜದ ವ್ಯಾಜ್ಯಗಳನ್ನು ತೀರ್ಮಾನ ಮಾಡಿದಂಥ ನ್ಯಾಯಮೂರ್ತಿಗಳ ಸ್ಥಾನದಲ್ಲಿ ಅವರು ಸಮಾಜವನ್ನು ಮುನ್ನಡೆಸಿದ್ದಾರೆ. ಅಂತಹ ಸದಾನಂದ ಬಂಗೇರ ಅನ್ನೋ ಸರ್ನೇಮ್ ಇದೆ. ಬಹುಶಃ ಅವರು ಸಮಾಜದ ಪಾಲಿಗೆ ಬಂಗಾರ. ಸದಾನಂದ ಬಂಗೇರ ಅವರು ನಮ್ಮೆಲ್ಲರ ಪಾಲಿನ ಬಂಗಾರ. ಅವರ ಬರ್ತ್ಡೇ ಸಂಭ್ರಮಾಚರಣೆ 80ರ ಸದಾಭಿನಂದನೆಯ ಈ ಪರ್ವಕಾಲದಲ್ಲಿ ಬಹುಶಃ ವಿನೂತನವಾಗಿ ಕೇಕ್ ಕಟ್ ಮಾಡಿ ನಾವು ಬರ್ತ್ಡೇನ ಆಚರಿಸ್ಕೊಳ್ತೀವಿ. ಆದರೆ ಸನಾತನ ಭಾರತದ ಸಂಪ್ರದಾಯಬದ್ಧವಾಗಿ ಬಹಳ ವಿಭಿನ್ನವಾಗಿ ಪರಂಪರಾಗತವಾಗಿ ತೆಂಗಿನ ಹೂವನ್ನು ಅನಾವರಣಗೊಳಿಸುವುದರ ಮೂಲಕ ಈ ಸಂಭ್ರಮಾಚರಣೆ ಈಗ ಆರಂಭವನ್ನು ಕಾಣ್ತಿದೆ. ಸದಾನಂದ ಬಂಗೇರ ಅವರು ವೇದಿಕೆ ಎದುರುಭಾಗಕ್ಕೆ ಸರ್ವಧರ್ಮದ ದೇವರುಗಳ ಅನುಗ್ರಹ, ಸರ್ವಧರ್ಮದ ಎಲ್ಲ ಹಿರಿಯರ ಆಶೀರ್ವಾದ, ಕಿರಿಯರ ಹಾರೈಕೆಯ ಜೊತೆಗೆ 80ರ ಸಂಭ್ರಮಾಚರಣೆ ಜನ್ಮದಿನದ ಶುಭಾಶಯಗಳನ್ನು ಹೃದಯಪೂರ್ವಕವಾಗಿ ಶ್ರೀ ಸದಾನಂದ ಬಂಗೇರ ಅವರಿಗೆ ನಾವು ಸಲ್ಲಿಸ್ತಾ ಇದ್ದೇವೆ ಸದಾಭಿನಂದನ ಸಮಿತಿಯ ಪರವಾಗಿ. ಬರ್ತ್ಡೇಯನ್ನು, ಜನ್ಮದಿನವನ್ನು ಹೀಗೂ ಕೂಡ ಆಚರಿಸಬಹುದು ಅನ್ನುವಂಥ ಒಂದು ಸತ್ಸಂಪ್ರದಾಯವನ್ನು ಈ ಕಾರ್ಯಕ್ರಮದ ಮೂಲಕ ಸದಾಭಿನಂದನಾ ಸಮಿತಿ ತೋರಿಸಿಕೊಡ್ತಾ ಇದೆ. ಬರ್ತ್ಡೇ ಅಂದಾಗ ಬರೀ ಕೇಕ್ ಮಾತ್ರ ಅಲ್ಲ, ಈ ರೀತಿಯಾಗಿ ಕೂಡ ಆಚರಿಸೋದ್ರ ಮೂಲಕ ನಮ್ಮ ಪರಂಪರೆಯನ್ನು, ಸಂಸ್ಕೃತಿ ಸಂಸ್ಕಾರವನ್ನು ಎತ್ತಿ ಹಿಡಿಬಹುದು ಅನ್ನೋದನ್ನು ವೇದಿಕೆಯಲ್ಲಿ ಒಬ್ಬ ವ್ಯಕ್ತಿ ಯಶಸ್ಸನ್ನು ಕಾಣಬಹುದು ಅನ್ನೋದನ್ನು ತೋರಿಸಿಕೊಟ್ಟವರು ಶ್ರೀ ಸದಾನಂದ ಬಂಗೇರ ದಂಪತಿಗಳು. ಶ್ರೀಮತಿ ಭಾರತಿ ಎಸ್ ಬಂಗೇರ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಹಾಗೆ ಅವರ ಮಗಳು ಪೂರ್ಣಿಮಾ ಅವರು, ಹಾಗೆ ಅವರ ಒಂದು ಪುಟ್ಟ ಪರಿಚಯವನ್ನು ಬಹುಶಃ ಬಹಳ ದೊಡ್ಡದಾದದ್ದನ್ನು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇಡ್ತಾ ಇದ್ದಾರೆ. ಪ್ರಮೀಳಾ ಕೊಂಡಾಣ ಅವರು. ಸದಾಭಿನಂದನೆ. ಉಳ್ಳಾಲ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀ ಸದಾನಂದ ಬಂಗೇರವರಿಗೆ ಭವ್ಯ ನಾಗರಿಕ ಸನ್ಮಾನ. ಅತ್ಯಂತ ಸರಳ ಸ್ವಭಾವ, ಹೃದಯವಂತಿಕೆ, ಮೃದು ಮಾತು, ನಯ ವಿನಯಗಳ ಒಡನಾಟ, ನಿಸ್ವಾರ್ಥ, ನಿಗರ್ವಿ, ಪ್ರಾಮಾಣಿಕತೆ, ಸಂಪ್ರದಾಯ ನಿಷ್ಠೆ, ದೇವರಲ್ಲಿ ಅಪಾರವಾದ ಭಕ್ತಿ, ಆದರ್ಶ ಯಜಮಾನಿಕೆ ಇವೆಲ್ಲವುಗಳ ಸಂಗಮವೇ ಶ್ರೀ ಸದಾನಂದ ಬಂಗೇರ. ಉಳ್ಳಾಲದಲ್ಲಿ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಮಾಡಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡಿರುವ ಶ್ರೀ ಸದಾನಂದ ಬಂಗೇರರಿಗೆ 80ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಈ ಸಂದರ್ಭದಲ್ಲಿ ಊರವರಿಂದ ಗೌರವಾರ್ಪಣೆ. ಉಳ್ಳಾಲ ಮೊಗವೀರ ಪಟ್ಟಣದ ಶ್ರೀ ಬಸಪ್ಪ ಕಾಂಚನ್ ಮತ್ತು ಶ್ರೀಮತಿ ಮರಿಯಾ ಬಂಗೇರ ದಂಪತಿಗಳ ಸುಪುತ್ರ ಶ್ರೀ ಸದಾನಂದ ಬಂಗೇರ. ಶ್ರೀ ಸದಾನಂದ ಬಂಗೇರರು ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಮಂಗಳೂರು ಬಂದರು ಟ್ರಸ್ಟ್ನಲ್ಲಿ ಸಿಬ್ಬಂದಿಯಾಗಿ ನೌಕರಿಗೆ ಸೇರಿ 40 ವರ್ಷಗಳ ಸೇವೆಯ ನಂತರ ತಮ್ಮ ಪುಟ್ಟ ಕುಟುಂಬದೊಂದಿಗೆ ವಿಶ್ರಾಂತ ಜೀವನವನ್ನು ಸವಿಯುತ್ತಿದ್ದಾರೆ. 1968ರಲ್ಲಿ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ನೇತೃತ್ವ ವಹಿಸಿದ್ದನ್ನು ಸದಾ ಸ್ಮರಿಸುವ ಅವರು ಮೊಗವೀರ 14 ಪಟ್ಟಣ ಸಂಯುಕ್ತ ಸಭಾದ ಅಧ್ಯಕ್ಷರಾಗಿ 7 ವರ್ಷ, ಉಚ್ಚಿಲ ಮೊಗವೀರ ಮಹಾಜನ ಸಂಘದ ಸದಸ್ಯರಾಗಿ 9 ವರ್ಷಗಳ ಕಾಲ ಮೊಗವೀರ ಸಮಾಜದ ಮುನ್ನಡೆಯಲ್ಲಿ ಹೆಜ್ಜೆ ಹಾಕಿರುತ್ತಾರೆ. ಉಳ್ಳಾಲ ಮೊಗವೀರ ಸಮಾಜದ ಅತ್ಯಂತ ಹೆಮ್ಮೆಯ ಪರಂಪರಾಗತ ಮೊಗವೀರ ಧರ್ಮ ಚಾವಡಿಯಲ್ಲಿ ಮೊಗವೀರ ಸಂಘದ ಅಧ್ಯಕ್ಷರಾಗಿ 18 ವರ್ಷಗಳ ದೀರ್ಘಕಾಲ ಸಮಾಜದ ಹಿರಿಯ ಸ್ಥಾನವನ್ನು ಅಲಂಕರಿಸಿ ದೇವಸ್ಥಾನ, ಮೊಗವೀರ ಶಿಕ್ಷಣ ಸಂಸ್ಥೆಗಳು ಹಾಗೂ ಸಮಾಜದ ಅಭಿವೃದ್ಧಿಯಲ್ಲಿ ಅಸಾಧಾರಣ
ಸೇವೆಯನ್ನು ಸಲ್ಲಿಸಿದ ವಾತ್ಸಲ್ಯಮಯಿ. ಭಾರತಿ ಆಂಗ್ಲ ಮಾಧ್ಯಮ ಶಾಲೆ, ಭಾರತ್ ಪದವಿ ಪೂರ್ವ ಕಾಲೇಜುಗಳ ಸ್ಥಾಪನೆ, ವಾಣಿಜ್ಯ ಸಂಕೀರ್ಣ ನಿರ್ಮಾಣ, ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನ, ಗರ್ಭಗುಡಿ, ಸುತ್ತುಪೌಳಿ, ಗುಳಿಗ ಸ್ಥಾನಗಳ ಜೀರ್ಣೋದ್ಧಾರ ಮುಂತಾದ ಅವಿಸ್ಮರಣೀಯ ಕಾರ್ಯಗಳ ರೂವಾರಿ ಶ್ರೀ ಸದಾನಂದ ಬಂಗೇರ. ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ, ಸದ್ಭಾವನಾ ವೇದಿಕೆ ಉಳ್ಳಾಲ, ಉಳ್ಳಾಲ ಶಾಂತಿ ಸಮಿತಿ, ಉಳ್ಳಾಲ ಕಡಲ ತೀರ ನಿರ್ವಹಣಾ ಸಂಸ್ಥೆ ಮುಂತಾದ ಸಂಘ ಸಂಸ್ಥೆಗಳಲ್ಲಿ ಜವಾಬ್ದಾರಿಯುತ ಸ್ಥಾನ ಪಡೆಯುವ ಮೂಲಕ ಉಳ್ಳಾಲದ ಜನಸಮುದಾಯದ ಹಿತಕ್ಕಾಗಿ, ಉಳ್ಳಾಲದ ಶ್ರೇಯಸ್ಸಿಗಾಗಿ ಅವಿರತ ಶ್ರಮಿಸುತ್ತಿರುವ ಶ್ರೀ ಸದಾನಂದ ಬಂಗೇರರ ಕಾರ್ಯಕ್ಷಮತೆ ಪ್ರಶಂಸನೀಯ. ಜನರ ಮನಮುಟ್ಟುವ ಕೆಲಸಗಳಿಗಾಗಿ ಹಗಲಿರುಳು ಕಾರ್ಯನಿರ್ವಹಿಸುತ್ತಿರುವ ಸಮಾಜೋದ್ಧಾರವೇ ಆತ್ಮೋದ್ಧಾರ ಎಂಬ ಅನನ್ಯ ಭಾವದೊಂದಿಗೆ ಸ್ಪಂದಿಸುತ್ತಿರುವ ಹಾಗೂ ಸಂಸ್ಕೃತಿ ಪರಂಪರೆಗಳನ್ನು ಗೌರವಿಸುವ, ಗುರುತಿಸುವ ವಿಶೇಷ ಗುಣಗಳ ಗಣಿ ಶ್ರೀ ಸದಾನಂದ ಬಂಗೇರ. ವೀರರಾಣಿ ಅಬ್ಬಕ್ಕಳ ಭುಜಕ್ಕೆ ಬಲ ಕೊಟ್ಟದ್ದು ಮೊಗವೀರರ ಹೆಮ್ಮೆ. ಶ್ರೀ ಸದಾನಂದ ಬಂಗೇರರು ಮೊಗವೀರ ಸಮಾಜದ ಹೆಮ್ಮೆ. ಸಾಮಾಜಿಕವಾಗಿ ಸದಾ ಚಟುವಟಿಕೆಯಿಂದ ಇರುವ ಇವರು ಸದಾ ಹಸನ್ಮುಖಿ. ಕಿರಿಯರೊಂದಿಗೆ ಎಲ್ಲ ವರ್ಗದವರೊಂದಿಗೆ ಮಧುರವಾದ ಸ್ನೇಹ ಗೌರವವನ್ನು ಹೊಂದಿರುವ ಶ್ರೀ ಸದಾನಂದ ಬಂಗೇರರು ನಮ್ಮೆಲ್ಲರ ಪೂಜನೀಯರು. 80ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಶ್ರೀ ಸದಾನಂದ ಬಂಗೇರರ ಭವಿಷ್ಯ ಬಂಗಾರವಾಗಲಿ. ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಮಾತೆ ಮತ್ತು ಪರಿವಾರ ದೈವಗಳು ಶ್ರೀಯುತರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಅನುಗ್ರಹಿಸಲಿ. ಶ್ರೀ ವಿಶ್ವನಾಥ ಬಂಗೇರ ಗೌರವಾಧ್ಯಕ್ಷರು, ಶ್ರೀ ಮನೋಜ್ ಸಾಲ್ಯಾನ್ ಉಳ್ಳಾಲ ಅಧ್ಯಕ್ಷರು, ಶ್ರೀ ಸುಧೀರ್ ವಿ ಅಮೀನ್ ಪ್ರಧಾನ ಸಂಚಾಲಕರು, ಶ್ರೀ ವರದರಾಜ ಬಂಗೇರ ಪ್ರಧಾನ ಕಾರ್ಯದರ್ಶಿ, ಸದಾಭಿನಂದನ ಸಮಿತಿ ಮೊಗವೀರಪಟ್ನ ಉಳ್ಳಾಲ. ಧನ್ಯವಾದಗಳು ಶ್ರೀಮತಿ ಪ್ರಮೀಳಾ ಕೊಂಡಾಣ ಅವರಿಗೆ. ಸದಾಭಿನಂದನೆ ಕಾರ್ಯಕ್ರಮ ಸದಾನಂದ ಬಂಗೇರ ಅವರ ಮುಂದಿನ ಜೀವನ ಸದಾ ಆನಂದದಿಂದ ಕೂಡಿರಲಿ. ಅವರ ಮಾರ್ಗದರ್ಶನ, ಅವರ ಜೀವನ ಸ್ಫೂರ್ತಿ ಅವರಿಂದ ನಮಗೆಲ್ಲ ಪ್ರೇರಣೆಯಾಗಿ ಸಮಾಜ ಕೂಡ ಆನಂದದ ಜೀವನವನ್ನು ಕಾಣುವ ಹಾಗೆ ಆಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಅಭಿನಂದನೆಯನ್ನು ಈ ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದೇವೆ. ಸದಾಭಿನಂದನಾ ಸಮಿತಿ ಸನ್ಮಾನ ಪತ್ರ, ಫಲಪುಷ್ಪಗಳು, ಶಾಲ್ ಹಾಗೆ ಬಂಗಾರವನ್ನು ಕೂಡ ನೀಡುವುದರ ಮೂಲಕ ಬಂಗಾರದಂತಹ ವ್ಯಕ್ತಿತ್ವಕ್ಕೆ ಈ ವೇದಿಕೆಯಲ್ಲಿ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದೆ. ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು, ಉಳ್ಳಾಲ ಕೋಟೆ ವಿಷ್ಣುಮೂರ್ತಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಶ್ವರರಾದಂಥ ಬ್ರಹ್ಮಶ್ರೀ ಕೆ ಪದ್ಮನಾಭ ತಂತ್ರಿಯವರು, ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋ, ಹಾಗೆ ಶ್ರೀ ಅಬ್ದುಲ್ ರಶೀದ್ ಸೈಯದ್ ಮದನಿ ದರ್ಗಾ ಉಳ್ಳಾಲ, ಈ ಎಲ್ಲ ಧರ್ಮಗುರುಗಳು, ಸಮಾಜದ ಬೇರೆ ಬೇರೆ ಕ್ಷೇತ್ರಗಳ ಗಣ್ಯಮಾನ್ಯ ಸಾಧಕರ ಉಪಸ್ಥಿತಿಯಲ್ಲಿ ವೇದಿಕೆಯಲ್ಲಿ ಸದಾಭಿನಂದನೆ ಸಂಭ್ರಮದಿಂದ ನೆರವೇರ್ತಾ ಇದೆ. ಈ ಸಂಭ್ರಮದ ಕ್ಷಣಗಳಲ್ಲಿ ಸದಾನಂದ ಬಂಗೇರ ಅವರ ಶ್ರೀಮತಿಯವರು ಶ್ರೀಮತಿ ಭಾರತಿ ಎಸ್ ಬಂಗೇರ, ಮಕ್ಕಳಾದ ಕಪಿಲ್ ಎಸ್ ಬಂಗೇರ, ಭಾನುಪ್ರಕಾಶ್ ಹಾಗೆ ಪೂರ್ಣಿಮಾ ಹಾಗೆ ಮೊಮ್ಮಕ್ಕಳ ಉಪಸ್ಥಿತಿಯಲ್ಲಿ ಸಂಭ್ರಮದ ಇದೇ ಸಂದರ್ಭದಲ್ಲಿ ನಮ್ಮ ಸಂಪ್ರದಾಯ ಸಂಸ್ಕೃತಿಯ ಪ್ರತೀಕವಾದ ಆರತಿಯನ್ನು ಸುಮಂಗಲೆಯರು ಮಾಡುವುದರ ಮೂಲಕ ಈ ವೇದಿಕೆಯಲ್ಲಿ ಗೌರವದ ಅಭಿನಂದನಾ ಆರತಿಯ ಸಮರ್ಪಣೆ ಆಗ್ತಾ ಇದೆ. ಭಾರತದ ಪರಂಪರೆಯ ಪ್ರತೀಕ. ಯಾವುದೇ ಶುಭ ಸಮಾರಂಭ ಅಂತ ಹೇಳಿದರೆ ಅಲ್ಲಿ ಅರಿಶಿನ ಕುಂಕುಮ ಹೂವಿನ ಜೊತೆಗೆ ಆರತಿಯನ್ನು ಮಾಡುವುದರ ಮೂಲಕ ಬೆಳಕಿನ ಶುಭಾಶಯವನ್ನ ಸಲ್ಲಿಸುವಂಥ ಪರಂಪರೆಯಲ್ಲಿ ಈ ದೇಶ ಬೆಳಗಿ ಬಂದಿದೆ. ಸುಮಂಗಲೆಯರ ಮೂಲಕ ಈ ವೇದಿಕೆಯಲ್ಲಿ ಸಂಭ್ರಮಾಚರಣೆ ಸಾಗ್ತಾ ಇದೆ. ಜಗತ್ತನ್ನ ಬೆಳಗುವ ಜ್ಞಾನ ಜ್ಯೋತಿಯ ಮೂಲಕ ಅವರ ಜೀವನ ಕೂಡ ಬೆಳಗಲಿ ಅನ್ನುವಂಥ ಅಭಿನಂದನಾಪೂರ್ವಕವಾದ ಆರತಿಯನ್ನು ಈ ಸಂದರ್ಭದಲ್ಲಿ ಸುಮಂಗಲೆಯರು ಸಲ್ಲಿಸ್ತಾ ಇದ್ದಾರೆ. ಜೀವನ ಕೂಡ ಬೆಳಗಲಿ.
ಯಾರದೆಲ್ಲ ಕೈ ಫ್ರೀ ಇದೆ ಒಮ್ಮೆ ಜೋರಾದ ಚಪ್ಪಾಳೆ. 80 ವರ್ಷ ಅವರಿಗೆ, ಎಷ್ಟು ಆ್ಯಕ್ಟಿವ್ ಆಗಿ, ಎಷ್ಟು ಎನರ್ಜೆಟಿಕ್ ಆಗಿ ನಮ್ಮೆಲ್ಲರಿಗೆ ಸ್ಫೂರ್ತಿಯ ಚಿಲುಮೆ ಥರ ಇದ್ದಾರೆ. ಬಹುಶಃ ನಾವೆಲ್ಲ ಕೆಳಗೆ ಕೂತ್ಕೊಂಡು ಮಾಡೋದಕ್ಕೆ ಸಾಧ್ಯ ಆಗೋದಷ್ಟೇ. ಅವರ ಜೀವನ ಇನ್ನಷ್ಟು ಆಯುರಾರೋಗ್ಯದಿಂದ ಕೂಡಿರಲಿ ಅನ್ನೋವಂಥದ್ದು. ಆ್ಯಂಡ್ ನಿಮ್ಮೆಲ್ಲರ ಹಾರೈಕೆಗಳ ಶಕ್ತಿ ಅವರ ಬದುಕಲ್ಲಿ ತುಂಬಿರಲಿ. 80 ವರ್ಷಗಳ ಸಾರ್ಥಕ ಜೀವನ ಪರಂಪರೆ. ಸ್ವಾತಂತ್ರ್ಯ ಪೂರ್ವದ ಭಾರತದಲ್ಲಿ ಹುಟ್ಟಿದವರು, ಏಳು ಬೀಳುಗಳ ಜೀವನದಲ್ಲಿ ಸಾಗಿ ಬಂದವರು, ಬೇರೆ ಬೇರೆ ಸಂದರ್ಭಗಳಲ್ಲಿ ಸಮಾಜವನ್ನು ಒಗ್ಗಟ್ಟಾಗುವ ಹಾಗೆ ಸಮಸ್ಯೆಗಳನ್ನು ಬಗೆಹರಿಸುವುದರ ಮೂಲಕ ಸನ್ಮಾರ್ಗದಲ್ಲಿ ಸಮಾಜವನ್ನು ಮುನ್ನಡೆಸಿದವರು ಶ್ರೀ ಸದಾನಂದ ಬಂಗೇರ ಅವರ 80 ವರ್ಷಗಳ ಸಾರ್ಥಕ ಜೀವನದ ಸಂಭ್ರಮದ ಅಭಿವಂದನೆಗಳನ್ನು ಈ ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದೇವೆ. ಅಧಿಕಾರಿಗಳು ಶ್ರೀ ವಿಶ್ವನಾಥ್ ಬಂಗೇರ ಗೌರವಾಧ್ಯಕ್ಷರು, ಮನೋಜ್ ಸಾಲಿಯಾನ್ ಉಳ್ಳಾಲ ಅಧ್ಯಕ್ಷರು, ಶ್ರೀ ಸುಧೀರ್ ವಿ ಅಮೀನ್ ಪ್ರಧಾನ ಸಂಚಾಲಕರು, ಶ್ರೀ ವರದರಾಜ್ ಬಂಗೇರ ಪ್ರಧಾನ ಕಾರ್ಯದರ್ಶಿ, ಶ್ರೀ ಕಾಶಿನಾಥ್ ಪುತ್ರನ್, ಶ್ರೀಮತಿ ಪ್ರಭಾವತಿ ಪಿ ಬಂಗೇರ, ಹಾಗೆ ಶ್ರೀ ಕಪಿಲ್ ಎಸ್ ಬಂಗೇರ, ರಾಜೇಶ್, ಇವರೆಲ್ಲರೂ ವೇದಿಕೆಗೆ ಬಂದು ಈ ಸಂದರ್ಭದಲ್ಲಿ ವಿಶೇಷವಾದ ಒಂದು ಬಂಗಾರದ ಹಾರವನ್ನು ಈ ಸಂದರ್ಭದಲ್ಲಿ ಸದಾನಂದ ಬಂಗೇರ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವ್ರ ಮೇಲಿಟ್ಟಿರ್ತಕ್ಕಂಥ ಅಭಿಮಾನ, ಪ್ರೀತಿಯನ್ನು ಈ ಬಂಗಾರವನ್ನು ಸಮರ್ಪಣೆ ಮಾಡೋದ್ರ ಮೂಲಕ ನೀವು ನಮಗೆ ಬಂಗಾರ ಅನ್ನುವಂಥ ಒಂದು ಹೃದಯದಲ್ಲಿರುವಂಥ ಗೌರವವನ್ನು ಈ ಸಂದರ್ಭದಲ್ಲಿ ಸದಾನಂದ ಬಂಗೇರ ಅವರಿಗೆ ಸಲ್ಲಿಸ್ತಾ ಇದ್ದಾರೆ. ಅವರ ಜೀವನದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಬೆಳೆದು ಬಂದ ಸಮಾಜದ ಯುವ ನಾಯಕರುಗಳು ಈ ಸಂದರ್ಭದಲ್ಲಿ ತಮ್ಮ ಪ್ರೀತಿಯನ್ನು ಬಂಗಾರದ ಹಾರದ ಮೂಲಕ ಸಲ್ಲಿಸ್ತಾ ಇದ್ದಾರೆ. ಬಹುಶಃ ಬದುಕಲ್ಲಿ ಅದೆಷ್ಟೋ ಜನರ ಬದುಕಿನ ಪರಿವರ್ತನೆಗಳಿಗೆ ಕಾರಣ ಆದವರು ಅವರ ಮಾರ್ಗದರ್ಶನ ಅನ್ನೋದು ಮೊಗವೀರ ಸಮಾಜದ ಏಳಿಗೆ, ಯಶಸ್ಸಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದೆ. ಇವತ್ತು ಅದೇ ಸಮುದಾಯ, ಸರ್ವ ಸಮುದಾಯಗಳ ಸಮ್ಮುಖದಲ್ಲಿ ಎಲ್ಲರನ್ನ ಒಟ್ಟು ಸೇರಿಸಿ ವೇದಿಕೆಯಲ್ಲಿ ಸದಾಭಿನಂದನೆ ಸಂಭ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ತುಂಬಿದ ಸಭಾಂಗಣದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಭಿಮಾನಿಗಳ ಸಮ್ಮುಖದಲ್ಲಿ ಸಲ್ಲಿಸ್ತಾ ಇದೆ. ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈಗ ಅಲ್ಲ, ಅಧ್ಯಕ್ಷರ ಭಾಷಣದ ನಂತರ ದಯಮಾಡಿ ತಾವು ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಹುಶಃ ನೀವೆಲ್ಲ ಬಹಳ ಪ್ರೀತಿಯಿಂದ ಅವ್ರ ಮೇಲೆ ಅಭಿಮಾನದಿಂದ ಇಲ್ಲಿವರೆಗೆ ಬಂದಿದ್ದೀರಿ. ಪ್ರತಿ ವರಿಯಾಗಲ ಬಹುಶಃ ನಮ್ತಿ ಪ್ರೀತಿ ದೀದಿ ಇನಿ ಉಪ್ಪಳ ಗ್ರಾಮದ ಬತ್ತಿನ ಸಾಧಾರಣ ಹೊಸಬೆಟ್ಟು ಗ್ರಾಮ ಮುಟ್ಟ ಸಾಧಾರಣ ಹೆಂಗೆ ತೆರೆದ ಮಟ್ಟಿಗೆ ಮಾತನ್ನ ಆತ್ಮೀಯರು, ಬಂಧುಗಳು, ಗುರುಕಾರ ನಕಲು, ಅಧ್ಯಕ್ಷರ ನಕಲು ಪೂರ ನಿಕ್ಲು ಬೈದರು. ಅಂಜನೆ ಎನ್ನ ಸಮಾಜ ಇದ್ರ ಪುನಃ ಮಹಿಳಾ ವಿಭಾಗದ ಕರುಳ್ಳೇರಿ ಮಕ್ಕಳನ್ನ ಸ್ಮರಣೆ ಮತ್ತೊಂದು ಇನಿ ಎಂಕಿ ಪಾತ್ರೆಗೆ ಇಂಚೆ ಪಾತ್ರೆಂದೇ ಗೊತ್ತಾಪಜಿ ದೇವನ್ನಾಗ ಸದ್ಭಾವನೆ ವೇದಿಕೆ ತಗರುಳ್ಳೇರಿ ಅಂಚನೆ ಹಬ್ಬಕ್ಕ ಉತ್ಸವದ ಕರುಳ್ಳೇರಿ ಅಂಚನೆ ಭಗವತ್ ಕ್ಷೇತ್ರ ಮಾತ ಎನ್ನ ಆತ್ಮೀಯ ಮಿತ್ರರು ಬಂದು ಮಾತ ಒಂಜಿ ಪುದರ ಪಂಡ ಒಂಜಿ ಪುದರ ಮರತು ಪೋಣ ನಾಂಡ ಅವು ಬಹುಶಃ ದಾಯಗಂತ ಪುದರ ಪಂಡಿದಿರ ಬಂದಾಗು ಬೇಜಾರಾಪು ಜಾತಿ ನಾನು ಪಣ ಪೂಜಿ ಮಾತೆಲ್ಲ ಇಟ್ಟು ಸಮಾಧಾನ ಪಡೋದು ನಂಜಿ ವಿನಂತಿ. ഞാൻ 96-97 ಬಹುಶಃ ಎರಡು ಯೋಗತ್ವವನ್ನು ಗೊತ್ತಿದ್ದಾಂಡು ಎಲ್ಲ ಸಭೆಟ್ ನಾನು ಅಧ್ಯಕ್ಷರ ಆಯ್ಕೆ ಮಾಡ್ತೇರಿ. ಬಹುಶಃ ಎಲ್ಲ ಗುರುಕಾರಲು ಪೂಜಾರ ನಕಲಿಗೆ ಸಮಿದ್ದಕಲಿ ಅಕಲಿ ಒಂಜಿ ಚ್ಯುತಿ ಬರಂದಲಕ ವಾಚ ಮನಸ್ಸ ಕಾಯ ಯಾನ ಮಲ್ತಿನತ್ತು ಆ ಭಗವಂತೆ ಎಲ್ಲ ನಡಪಾದೇರಿ ಅದಕ್ಕೆ ಮಾತ ಊರು ತಕ್ಕಲು ಸಹಕಾರ ಕೊಡ್ತೇರಿ ಅಂಚಾದಿ ಈ ಪೂರ್ಲದ ಒಂಜಿ ದೇವಸ್ಥಾನ ಮತ್ತು ಆತಂದು ನಿತ್ತ ಪಿರಾವಡು ಏರು ಮತ್ತು ಉಳ್ಳೇರ ಬಂದ್ಬಿಟ್ಟು ನಾನು 2 ಮಿನಿಟ್ ಪಾತೇರುವೆ. 1997 ಅಧ್ಯಕ್ಷರಾಗಿ ಕೂಡಲೇ ಗರ್ಭಗುಡಿ ಆವಡನ್ನಾಂಡು ಅಪ್ಪ ಎಂಕಲೆ ಗೌರ್ಮೆಂಟ್ ಇರ್ತದಲ್ಲ ತಿಕ್ಕೋಡ ಬಂದು ಗೊತ್ತಲೇ ಜಾಂಡು ಅಂಚ ಎಂಕಲ ಬಾಬು ಬಂಗೇರೆ ಎಂಕಲ್ನ ಪಾಪ ಕರೆಸ್ಪಾಂಡ್ ಆದಿತ್ತರಿ ಅಕಲ ಕಾರ್ಯಕ್ರಮ ಸಮಿತಿ ಕೆಲವರು ಪಾಪ ತೀರ್ಬೋತಾರೆ ಅಕಲ ಸ್ಮರಣೆ ಮಲ್ಪಡಾಬಳು ಆ ಪೊರ್ತುಡು ಎಂಗೆ ಭುಜಕ್ಕೂ ಸಹಕಾರ ಮಲ್ತಿನಾರು ದಿವಂಗತ ವಿಠ್ಠಲ ಸ್ವಾಮಿ ಗುರುಗಾರ ಮರಪೆರ ಸಾಧ್ಯಜಿ ಆರು ನನ್ನ ಬುಡ್ದು ಬೇರಡಲ್ಲ ಆರು ಹೃದಯಡು ಅನ್ನ ಜಾಗೆ ದೀತ ಇತ್ತಲ್ಲ ಅಂಚನೆ ಭಾರಿ ಕಮ್ಮಿಡಿ ಕೆಲಸ ಮಲ್ತಿನಾರು. ವಾಮನ್ ಅಮೀನ್ ಆರು ಮಸ್ತ್ ವರ್ಷ ಏನು ಸೆಕ್ರೆಟರಿ ಆದ ಕೆಲಸ ಮಲ್ತಾರೆ. ಅಂಚನೆ
ಕಾರ್ಯದರ್ಶಿಯಾದ ಒಂದು ದೇವಸ್ಥಾನದ ಕ್ಲಾರ್ಕ್ ಆದಲ್ಲಿ ಕೆಲಸ ಮಾಡಿರ್ತಾರೆ. ಭಾರಿ ಕಂಬಿಡಿ ಪ್ರತಿಭೆ ಜನ ಭಾರಿ ಸ್ವಚ್ಛವಾದ ಅದು ಬೇಲೆ ಮತ್ತು ಅರೆಲ್ಲ ಮರಪುಜಿ ಅಂತ ಹುಷಾರಿದ್ದೀರಿ ಇಲ್ಲಡುಲ್ಲೇರಿ ಅಂಜನ ಬಾಬು ಕಂಚನ್ ಅದು ಬಾಬು ಗುರಿಕಾರ ತೀರ್ಬೋಯ್ನವ್ರು ಆರಲ್ಲ ದಯಪನ್ನಾಗ ಬಾಬು ಗುರಿಕಾರ ನಮಗೆ ಅಂತರ ಬಹುಶಃ 35 ವರ್ಷ 40 ವರ್ಷ ತುಂಬು ಜಿ ಶಂಕರನ ಪರಿಚಯಂಕಲೆ ಆತನ ಇಜ್ಜಿನತ್ತು ಆರು ಕಂದ್ರ ಆತೀನಿ ಅಂತೂ 5 ಪಕ್ಕ 13-14 ಶಿಬಿಡಿ ಗರ್ಭಗುಡಿ ಸುತ್ತಪಾಳಿ ಒಂದು ಬಾಬಾ ನೀಲೇಶ್ವರ ತಂತ್ರಿನ ಮಾರ್ಗದರ್ಶನೋಡು ಮತ್ತು ಆರು ತಂತ್ರಿ ಬರಿಯೋಡು ಕೆಲಸೋಡು ಮತ್ತು ಭಾರಿ ಪೊರಲು ಆತಂಡು ಈ ಮಾತ ಬೇರೆ ಆವಡನ್ನ ಅಂಡ ಬಹುಶಃ ಊರದಕ್ಕಲ ಸಹಕಾರ ಜಂದೆ ಕಂಪ್ಯೂಟರ್ದಕ್ಕಲ ಸಹಕಾರ ಜಂದೆ ಅಂಚಿನ ಪಂಜನಕ್ಕಲ್ಲ ಮಹಿಳೆಯರನ್ನ ಸಹಕಾರ ಜಂದೆ ಆ ಬೇಲೆ ಬಹುಶಃ ಮಹಿಳೆಯರು ಈ ಸಂದರ್ಭಡು ಆ ಸಂದರ್ಭಡು ಸ್ವತಃ ಗರ್ಭಗುಡಿತ ಬಾಕಿಲು ಕೊಡ್ತೀನಿ ಮಹಿಳೆಯರು ಅಂಚೆ ಆ ಪೊರ್ತುಡು ಸಾಧಾರಣ ಒಂಜಿ 30-40 ವರ್ಷದ ದೀಪ ವಿಷಯ ಮಾತು ಇಜ್ಜಾಡಿ ಎಲ್ಲೇ ಪೋಟು ಕರೆ ವಿಷಯದ ಪೋಟು ತಗಲಿದ್ದಾರೆ ಅಕ್ಕಲ ಯೂನಿಯನ್ ಇತ್ತದ ಎದದ ಬಾಕಿಲಿಗೆ ಬಲಿದು ಕೊಡ್ತೀನಿ ಅಕ್ಕಲಿ ಅಂಚಾದ ಅಕ್ಕಲೇ ಯಾನು ಪೊರ್ತುಡು ಸ್ಮರಣೆ ಮಲ್ಪುವೆ ಯಾನು ಹೆಚ್ಚಾದ ಪಾತ್ರ ಪೋಪುಜಿ ಪೊರ್ತು ಸಮಯ ಆರೋಗ್ಯ ಹೋರಂಡು ಅಂಚಾದ ಜಿ ಶಂಕರನ ಬಗ್ಗೆ ಪಾತ್ರ ಅದೇ ಬಂದಾಗ ಬಹುಶಃ ನೆಟ್ಟೆ ಮಾಧವ ಮಂಗಳ ಪೂಜಾರಿ ಅಂಕಲ್ನ ಗುರುಕಳರು ಮಠದ ಕಡೆತ ಗುರುಕುಲು ನೆಟ್ಟು ಏರಾಳ ಆರೆ ತೂದಿತ್ತನ ಪಲ್ಲೆ ಮಾಧವ ಮಂಗಳ ಪೂಜಾರಿ ಏರಾಳ ತೂದಿತ್ತಿನ ಕೈದಿತ್ತಿನ ತೆಂಗೆ ತೂತಾವನ್ ಸರಿ ಆರಿ ಇಡಗಿ ಉಳ್ಳಾಳು ಬಂದಾಗ ಎಂಕಿದಾಲ ಒಂಜಿ 10-15 ವರ್ಷ 14 ವರ್ಷ ಆದ ಪುರಾಣ ಗೊತ್ತುಜ್ಜಿ ಕಡವಿನ ಬಾಗಿಲು ಅಪಗ ಹೈವೇ ಮಾತು ಇಜ್ಜಾಂಡಿ ಲಾಂಚ್ ಇಡಿ ಪೆರಿಟ್ ಮಾತು ಪೋಂತೀನಿ ವಾರ್ಡ್ ಪೋಂತೀನಿ ಆ ಪೊರ್ತು ಲಾಂಚಲ್ಲಿ ಇಜ್ಜಾಂಡಿ ಅವಲಾರೇನು ಡೋಳಿಡಿ ತುಂಬೊಂದು ಬರ್ತದೆ ಈ ದೇವಸ್ಥಾನ ಬರ್ತದೆ ಆರ ಪಾದ ಸೇವೆ ಮಲ್ಪಿನ ಅವಕಾಶ ದಿಗಿದ್ರಿ ಎಲ್ಲೆಡೆ ದೇವನ್ನಾಗ ಆಗ ಹಿಂಗೆ ಆಶೀರ್ವಾದ ಮಲ್ತೇರಿ ಉದ್ದಾದಿ ಕೊಡಗೆದೀದಿ ಮೊನ್ನೆ ಮತ್ತು ಸ್ಕೋಲ್ ಜುವಾರ್ನ ಸರಿ ಹಂಗೆ ತೋಜು ಅಂಚೆ ಅಂಚೆ 5 ಪಕ್ಕ ಗಾಣಿಗೆ ಸಮಯದಾಗಲ ಅರಿನ ಕೊಂದು ಪೋಪಿನ ಆ ಒಂಜಿ ಸಂದರ್ಭ ಇತ್ತನು ಅಂಚೆ ಮಾತ ಗುರುಗಳ ಪೋಪಿನ ಆ ಒಂಜಿ ಸಂದರ್ಭಡು ಇನಿ ತನಕ ಗುರುಕುಲು ಇಜ್ಜರ್ದಾಣಲ್ಲ ಬಹುಶಃ ಯಾಕಂದ್ರೆ ಮಗವೀರ ಸಮಾಜಕ್ಕೂ ಯಾನ್ ತೆರನ ಮಟ್ಟಿಗೆ ಗುರುಕು ಸಮಾನ ಅಂಚಿತ್ತಿನ ಇತ್ತದ ಜಿ ಶಂಕರುಳ್ಳರು ಆ ನಮ್ಮ ಮಾತೆಂಗ್ಲೆ ಗುರುವೇ ದಯ ಬಂದಾಗ ಇನಿ ಒಂಜಿ ಸರ್ಕಾರಡು ಒಂಜಿ ಮಠ ಆತನ ನಾಂಡ ಇದು ಮಾಧವ ಮಂಗಳ ಪೂಜೆ ಮಠ ಆತನ ನಾಂಡ ನಂಗೆ ಮಾತ್ರ ಇಲ್ಲ ಆ ಗುರುಕುಲ್ನ ಪರಿಚಯ ಮಲ್ತದ ನಾಂಡ ಇನ್ನು ಮಠ ಮಲ್ತದ್ದು ನಮ್ಮ ಆಪುರ್ತದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಬರ್ತದೆ ಮಲ್ಲ ಕಾರ್ಯಕ್ರಮ ಮಲ್ತದ್ದು ನಾಂಡ ಬಹುಶಃ ಜಿ ಶಂಕರ್ ದಯ ಬಂದಾಗ ಎಂಗೆಲ್ಲ ಆ ಕಾರ್ಯಕ್ರಮ ಹೋತ ಭಾರಿ ಮಲ್ಲ ಕಾರ್ಯಕ್ರಮ ಮಲ್ತಾರೆ 5 ತುಂಬು ನಮ್ಮ ಕುಂದಾಪುರ ಒಂಜಿ ಎಂಕ್ಲ 5 ಬಸ್ ಮಲ್ತಬೋದಿತ್ತ ಕುಂದಾಪುರವು ಅವಲ್ಲ ಭಾರಿ ಮಲ್ಲ ಕಾರ್ಯಕ್ರಮ ಗವರ್ನರ್ ಇರ್ತಾರೆ ಅವಾಗ ಸರ್ಕಾರ ಇಜ್ಜಾಂಡು ಒಂಜಿ ಘಟನೆ ನಾನು ಪಂಪ ಜಿ ಶಂಕರ್ನ ಬಗ್ಗೆ ಒಂಜಿ ದುರ್ಘಟನೆ ಉಳ್ಳೋಣ ನಡ್ತೇನೆ ಎಂಕಲ್ಲ ಮಾತ ಶಾಲೆ ಮಾತ ಆ ಪುರ್ತುಡೆ ಎಂಗ್ಲು ಸಾಲ ಮಲ್ತದ್ದು ಜೋಕ್ಲೆಗೆ ವಸ್ತ್ರ ಪಕ್ಕ ಶೂ ಒಂದು ಮಾದಕ್ಕಂತ ಬ್ಯಾಂಗ್ಳೂರ್ಗೆ ಒಂದು ಬರ್ತದ್ದು ಮಳೆಗೆ ದೀತಿತ್ತ ಹಾಗೆ ದುಷ್ಕರ್ಮ ಬೆಂಗ್ ಕೊರಿಯರ್ ಅಪ್ಪ ಎಂಗ್ಲು ಬ್ಯಾಂಗ್ಳೂರು ಇಲ್ಲ ಬಹುಶಃ ದಿನಕರ ಉಳ್ಳ ಈಗ ಬ್ಯಾಂಗ್ಳೂರು ಒಟ್ಟಿಗೂ ಇಲ್ಲ ಅವಾಗ ಆ ಪುರ್ತು ರಾತ್ರಿ ಆನಾಗೆ ಫೋನ್ ಬರ್ತದೆ ನಿನಗೆಲ್ಲ ಮಳಿಗೆಗೆ ಬೆಂಗಿ ಬೂರ್ನನ್ ತೂ ಕೊರಿಯರನ್ ದಾದ ಮಲ್ಪುನು ಯಾಕೆ ಅವೇ ರಾತ್ರಿಗೆ ಒಟ್ಟಿ ಬತ್ತ ಕರ್ಪಿ ಬಾರ್ದೇರು ಒಳ್ಳೆ ದಾದ ಪ್ರಸಾದ ಕರ್ಪಿ ಬಾರ್ದೇರು ಪೂನ ಮಾರ್ಗ ಮಧ್ಯೆ ಪೂರ ಪೊತ್ತು ಬೋದು ಕೆಲವು ಕೊಂದು ಬೋದ್ದರು ಕೆಲವು ಮತ್ತೆ ರಾಶಿ ಬಿಡ್ದು ಎಂಗ್ಲು ಭಾರಿ ದುಃಖ ಬರ್ತನು ಭಾರಿ ದುಃಖ ಬಂದ ಭಾರಿ ದುಃಖ ಅಣ್ಣ ಸಹ ದಾದ ಮಲ್ಪುನು ಸೋತು ಬಾಯ್ ಎಂಗಿಲ್ಲ ಸಾಲ ಮಲ್ತುಕೊಂಡು ಬೈದಿನ ಅಂಚೆ ಒಯ್ಕೆ ಒಂಜಿ ಕಾರಣದ ಮಿತ್ತು ಎರಡೊಂಜಿ ಆರೊಂಜಿ ಫೋನ್ ಮಲ್ತೇರಿ ಫೋನ್ ಮಾಡ್ದಂಗೆ ಮಂಡೆ ಸರಿ ಇಂಚಿಂಚು ಆಡು ಸರಿ ಎಂಗಿಲ್ಲ ಭಾರಿ ಕಷ್ಟ ಆಂಡು ಸಾಲ ಮಲ್ತಿನ ಬಹುಶಃ ಟೀಚರ್ಗೆ ಸಂಬಳ ಕೊರ್ರೆ ಸಾಧ್ಯ ಆತ ಎಂಗಿಲ್ಲ ಸೋತು ಪಾತ ಸರ್ ಅಂತ ಮಂಡೆ ಅವು ಆತೆ ಪೋತುಂಡು ಹೋದು ಅವೇ ಒಂದು ಮುಟ್ಬೇಕು ಜಾತ್ರೆ ಶುರುವಾಂಡು ಜಾತ್ರೆ ಶುರುವಾದ ಕೋಲ ಮಾತ ಆದು ಯಾನೆ ಅಪ್ಪ ಟಿ ವಿ 9 ಈ ಕಡಲು ಕೊಡ್ತಾ ಬೇಕಾದ್ರೆ ಪಾತ್ರೆ ಬಂದು ಎಣ್ಣೆ ಪಡೆದಿರ್ತಾರೆ ಆರು ಮತ್ತು ಅಪ್ಪ ಇತ್ತ MLA ಈಟಿಗೆ ಆದರೂ ಅಪ್ಪ MLA ಆದಿತ್ತು ಆರು ಬದಿರ್ತಾರೆ ಆರು ಅಮ್ಮೇರಿ ಇತ್ತಲ್ಲ ಬರ್ತಡು ಆರಿಗೆ ವಿಸರ್ಜನೆಗೆ ಆರು ಬರುತ್ತಾರೆ ಅಂಚೆ ಕೋಲ ಅದು ಅವಳು ಪೋನಾಗ ಜಿ ಶಂಕರ ಬೈದರ್ ಅಂತ ನಿಂಗೆ ಗೊತ್ತೇ ಜಾರು ಬರ್ಪಿನ ಗೊತ್ತೇ ಜಾಬಿಡ್ತು ಅಂಚೆ ಎಂಕ್ಲ ಬೈದರನ್ನು ಗೊತ್ತೇ ಸರಿ ಎಂಗ್ಲು ಅರ್ಜೆಂಟ್ ಪೂರ ಮಲ್ತ ಆನ್ಲ ಅಂತ ಲೇಟ್ ಆಂಡು ಬರ್ತದೆ ಒಣಸ್ ಮಾಡ್ಬಿರ ಸರ್ ಬಣ್ಣ ಎಂಕೊಂಜಿ ಖುಷಿ ನಿಂಚಮನ್ನಾಗ ದುಃಖಲ ಬೈದಂಗೆ ಎಂಕಲಿ ಎರೇಲ ಗೊತ್ತುಜ್ಜ ಅಂದೆ 2 ಲಕ್ಷ ರೂಪಾಯಿ ಜನ ಕೈತಾ ಕೊರಿಯರ್ ನಮ್ಮ ನೋಡಿ ಮರ ಸಂಬಳ ಇಲ್ಲ ಅಂತ ಹೇಳ್ತಿಯಲ್ಲ ಮಕ್ಕಳು ಸಂಬಳ ಇಲ್ಲ ಅಂತ ಹೇಳ್ತೀಯಲ್ಲ ಅವ್ರಿಗೆ ಕೊಡು ಸಂಬಳ ಅವರಿಗೆ ಬಟ್ವಾಡ ಮಾಡೋದು ಎಂಗೆ
ಏತ್ ಆನಂದ ಭಾಷೆ ಬರ್ತಾರೆ ಈತ್ ಮಲ್ಲ ಜನ ಒಂದು ಕಾಸು ಪತೊಂದು ಎಂಗ್ಲಣ್ಣ ಕಾತುಕೊಂಡು ಬನ್ನ ಏತ್ ಒಂದು ಯಾರು ರದೇಶಿ ಮೆಂತೆ ಬನ್ನೆ ಅಂಚ ಆ ಕಷ್ಟ ಕಾಲಗು ಎಂಗೆಲ್ಲ ಮಗುವಿರ ಸಂಘನು ದೆರ್ತು ಬತ್ತಿನಾರ ಅಂಚನೆ ಸುತ್ತು ಪೋಳೆ ಆನಗಲ ಎಂಕಲು ಬ್ಯಾಂಗ್ಳೂರ್ದ ಒಂಜಿ ಕಾರ್ಯಕ್ರಮ ಓದಿತ್ತ ಬೇರೆ ಬರ್ಪಂದು ಗೊತ್ತೇ ಎಂಕಲಿಗೆ ಪಂಡ ಎಂಕಲ್ ಒಂಜಿ ಹುಡುಗಿ ಬರ್ರೆ ಬಂದಿತ್ತೆ ಎಂಕಲಿ ಅವ ಸುತ್ತು ಪೋಳದ ಜೀರ್ಣೋದ್ಧಾರ ಎಂಕಲು ಪೋಯ 10 ಜನ ಅವು ಬ್ಯಾಂಗ್ಳೂರ್ದ ಕಾರ್ಯಕ್ರಮ ಬ್ಯಾಂಗ್ಳೂರು ಮಗುವಿರ ಸಂಘದ ಕಾರ್ಯಕ್ರಮ ಆ ಎಂಕ್ಲಿಗೆ ಅವಳು ಎರಡನೇ ಪರಿಚಯ ಇದ್ದಾಂಡು ಆಣ ಎಂಕ್ಲು ಹೋದು ಒಂಜಿ ಗೇಟಲ್ಲಿ ಉತ್ತೊಂದಿತ್ತ ಆತ್ಪಡ್ತಾನಾಗ ಒಲ್ತು ದೇವೇರು ಬತ್ತಿಲ್ಲ ಬತ್ತೇರಿ ಬಹುಶಃ ವ್ಯಾಗ್ರ ಶಾಮಿನ ರೂಪದ ಬೈದರೆ ತಾನು ಪಂಡ್ರೆ ಅಪ್ಪಾಜಿ ಆ ಗೇಟ್ ಬತ್ತೇರಿ ಮೇರು ಯಾ ಮಂಡ್ಯ ಜಿ ಶಂಕರ್ ಬೈದರೆ ಪೋಯಿ ನಾವು ಪಾತ್ರಿಗೆ ಆಡ ತಂಡೇರಿ ಈಗ ಇಲ್ಲಿ ಯಾಕೆ ಬಂದ್ರಪ್ಪ ನೀವು ಇಲ್ಲ ಸರ್ ನಾವು ಈಗ ಡೊಂಡ್ಸಿ ಎಲ್ಲ ಬಂದದ್ದು ನಿಮಗೆ ಪರಿಚಯ ಉಂಟು ಅವ್ರದ್ದೆಲ್ಲ ಇಲ್ಲ ಪರಿಚಯ ಇಲ್ಲ ಯಾಕೆ ಸುಮ್ಮನೆ ಬರ್ತೀರಿ ಮಾರ ಜೋರು ಮಲ್ತೀರಿ ಇಂಚ ಆರನ ಭಾಷೆ ಅಂಚ ಯಾಕೆ ಅವ್ರಿಗೆ ಬೇಜಾರಾಣ ಎಂಗ್ಲಿ ಬರ್ತದ್ದು ದಾದ ಮಲ್ಪನು ಅಂಚೆ ಮಾತು ಒಟ್ಟಿ ಮನಸ್ಸು ಮಲ್ತಾಂಡು ಬೈಯಾಡಿ ಕ್ರಿಕೆಟ್ ಮಧ್ಯಾಹ್ನ ಕ್ರಿಕೆಟ್ ಮ್ಯಾಚ್ ಇತ್ತು ಮ್ಯಾಚ್ ಆದರೂ ಎಂಗ್ಲೆ ಮಾಡಿದ್ರೆ ನೀವು ಒಂದು 3 ಜನ ನಿಲ್ಲಿ ನೀವು 4 ಜನ ಮತ್ತೆ ನೀವೆಲ್ಲ ಬುರುಗೋಗಿ ಪಂಡೇರು ಅಂಜ ಮರನಲ್ಲಿ ಕಾಂಡ ಪುಲ್ಲೆ ಕಾಂಡ 5 ಗಂಟೆಗಾರು ಪಂಡೆ ಜಾಗಿ ಹೆಂಗೆ ಪೋಯ ಭೂಷಾರನ ಬರಬರ ಸಾಧ್ಯಜಿ ವಿವೇಸಾಚಾರ್ಯ ಆನ ಇತ್ತಲೆಂಕಲ್ ಆನ ರಥೆಯೊಡೆಂಕಲ್ ದೀವಂದಲ್ಲ ದೇವನ ಆರು ಎಂಕಲಿಗೆ ಉಳ್ಳಾಳದಕ್ಕಲ ಮಿತ್ತು ಭಾರಿ ಪ್ರೀತಾರೆ ಉಳ್ಳಾಳದಕ್ಕಲು ವಡು ಆರು ಮುಂಚೆ ಬತ್ತಲ್ಲ ಎಂಕಲ್ ಆನ ಎಂತಲ್ಲಿ ಹೋದು ಪಾತ್ರದಿದ್ದ ಅಜ್ಜ ಎಂಕಲ್ನ ಭಾರಿ ಗುರ್ತೆತ್ತಿದ್ದಾರೆ ಅಜ್ಜ ಬಾಬು ಬಂಗೇರ್ಲ ಆರೇಗಲ ಚೂರು ನಿಕಟ ಸಂಪರ್ಕ ಎತ್ತದೆ ಅಂಚ ಆನೆ ಪುಲ್ಲೆ ಕಾಂಡ ಎಂಕಲ್ ಮಾತ ಒಟ್ಟಿ ಬತ್ತಾಯ್ತು ಆನಂದ ಸಿಗುಂದಲ್ಲಿ ಇತ್ತೇರು ದುಮ್ಮದ ಅಧ್ಯಕ್ಷರು ದುಮ್ಮದ ಅಧ್ಯಕ್ಷರೆಲ್ಲ ಇತ್ತೇರು ಪುಲ್ಲೆ ಕಾಂಡ 6 ಗಂಟೆಗೆ ಆರು ಬತ್ತದು ಎತ್ತಿದ್ದಾರೆ ಬ್ಯಾಂಗ್ಳೂರು ಎಂಗ್ಲೆ ಬರ್ರೆ ಬಂತೇರು ಪೂರ ಎಂಕಲ್ ದಾಲಜ್ಜಿ ಫೈಲ್ಗಿಲ್ಲಿ ದಾಲಜ್ಜಿ ಪೂರ 6 ರೆಡಿ ಮಲ್ತಾರೆ ಜಿ ಶಂಕರ್ ರೆಡಿ ಮಲ್ತದ್ದು 6 ಕೊರಿಯರು ಎಂಗೆ ಮೊದಲ 1 ಕೋಟಿ ರೂಪಾಯಿನಿ ಸ್ಯಾಂಕ್ಷನ್ ಮಲ್ಪಾದು ತುಲೆ ಎಂಕಲೆ ದೇವರನ್ನ ಸಾಯ ತುಲೆ ಎಂಕಲೆ ದಾಲ ಗೊತ್ತು ಎಂಕಲೆ ಎಂಚಿನ ಲಜ್ಜ ಎಂಕಲ್ಲ 6 ಪಾತಿಯರ್ದು 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಲ್ಪಾದು ಚಾಪರ್ ಅಡೆ ಬೆಲೆ ಬಂಡೇರು ಪಕ್ಕನ ಚಾಪರ್ ಇನ್ನು ಹೋಗಿ ಅದರ ಒಟ್ಟಿಗೆ ಉರ್ವ ಮಾರಿಯಮ್ಮ ದೇವಸ್ಥಾನವು 12 ಲಕ್ಷದನ್ನು ಸ್ಯಾಂಕ್ಷನ್ ಮಾಡ್ಬೋದು ಬಕ್ಕ ಬೇತೆ ಗ್ರಾಮ ಸಭೆತ ದೇವಸ್ಥಾನವು 2-4 ಜನ ಎಂಗ್ಲ ಆಯೋಗತ್ತು ಅವನಾರು ಎಂಗ್ಲಿಗೆ ಕೊಡ್ತಾರೆ ಅಂಚಾದ ಉಳ್ಳಾಳಗು ಕಮ್ಮಿ ಬಂದಾಗ 2.5 ಕೋಟಿ ದಾತಿ ಹೆಚ್ಚಿಗೆ ಅನುದಾನ ಕೊಡ್ತೀನಿ ನಾಡ ಅವು ಜಿ ಶಂಕರ್ ಎಂಕಲ್ಲ ಊರಿನ ಬೆಳಗೈನಾರ ಅಂಚನೆ ಉಪ್ಪಳ ಗ್ರಾಮದಕ್ಕೆಲ್ಲ ಬೈದರಿ ಅಕ್ಲೆಲ್ಲ ಅನುದಾನ ಕೊಡ್ತಾರೆ ಎಂಕಲ ಮುಖಾಂತರ ಅಕ್ಲ ಅನುದಾನ ಬೋನುಂಡು ಅವನು ಐದು ಕಾರಣ ಕರಿತಾರೆ ಹಾರಿ ಇಡೀ ಸಮಾಜೋಡು ಎಂಕಲೆಗಾರು ಬೊಲ್ಪು ಬಂಡ ಈ ದಿವ್ಯ ಜ್ಯೋತಿ ಲಗನೆ 6 ಜನ ಎಂಕಲ ಮಗುವಿನ ಸಮಾಜ ಶೂನ್ಯ ದೊಡ್ಡ ಆತ ಹೆಮ್ಮೆ ಬಂದ್ಪೆ ಅಂತ ಬಂದಾಗ ಇಡೀ ಹೆದ್ದಾರಿ ನಮ್ಮ ತೊಗೊಂಡಲ್ಲ ಹೆದ್ದಾರಿ ನಮ್ಮ ಕನ್ಯಾಕುಮಾರಿ ಬತ್ತಿನ ಓಡಬೇಕು ಬಸ್ ಎದುರು ಬಂದಾಗ ಮುಚ್ಚಿಲ್ಲ ನನಗೆ ತೋರದಿಕ್ಕು ಸ್ವಾಭಿಮಾನ ಸಂಕೇತವಾದ ಮಗುವಿರ ಭವನ ತೂನ ಖುಷಿ ಅವನು 75 ಬಂಗ ಮತ್ತು ಪೇರಿ ಐಕನ ಅನುದಾನ ಕೊಡ್ತೀನಿ ಜಿ ಶಂಕರ್ ಅವರ ತಂಡ ಒಂಜಿತ್ತು ನಾ ಬರ್ತುಡು ಮಹಾಲಕ್ಷ್ಮಿ ಉಚ್ಚಿಲ ದೇವಸ್ಥಾನ ಐಕಿ ಏತ್ತು ಒಂಜಿ ಬಂಗ ಬೈದನ ಬಂಡ ಸಾಧ್ಯ 2 ತಿಂಗಳು ಅನ್ನ ಒಂದು ವೆಜ್ಜಾರ್ 2 ತಿಂಗಳು ಉಪವಾಸ ಮಲ್ತದ ಆ ಕೆಲಸ ಮಲ್ತಾರ ನಮ್ಮ ಮತ್ತು ಬಾರಿ ಇಂದಟಿತ್ತ ಅಂಡ ಆರ್ಯ ಒಂಜೇ ಚಿಂತೆ ದೇವಸ್ಥಾನ ಮಾಡೋದು ಐಟ್ಲ ಒಂಜಿ ಜನ ಪಂಡ ತಯಾರಂಜ ಉಂಡಾಗ 6 ಡೊನೇಷನ್ ಬಂದಾಗ ಎಂಗೆಲ್ಲ ಪೋನಿತ್ತ ಬಂದರಡಿ ಮಾತ ಡೊನೇಷನ್ ಮಂತದ್ದು ಮಧ್ಯಾಹ್ನ ಒಣಸು ಮಂತದ್ದು ಪ್ರಸಾದ್ ಇದು 6 ಒಟ್ಟು ಮುಂದಿತ್ತಿನಾರು 6ನ ಆಫೀಸಿಗೆ போயினாண்டு போனாங்க எங்களை பற்றி போயா ஒரு ஃபோன் பார்த்துருந்தாங்க நான் காரு முட்டு பார்த்துருந்தாங்க காரு ஆச்சு தத்துது 6 ಬೂರ್ದಿನ ಸ್ಟೈಲು ಜವಾಗಲು ಬೇತಿ ಇರತ್ತಲ್ಲ ನಾನು ಥರ ದರಿ ಹೊಡಿತೀನಿ ಹೊಡಾಡುತ್ತೀನಿ ಮಾನೆ ಮಾತ ಚ ಇಲ್ಪ ಪತ್ತ ಪೋಯಾರು ಇನ್ನು 6 ಸ್ವಾರ್ಥಕ್ಕೆ ಬೈದಿನಾರತ್ತು ನಮ್ಮ ಇಡೀ ಒಂಜಿ ಸಮಾಜದ ಉದ್ಧಾರ ಮಲ್ಪಡು ಒಂಜಿ ಡೊನೇಷನ್ ಮಲ್ತ ಆ ದೇವಸ್ಥಾನ ಮಲ್ಪಡು ನಾ ಉದ್ದೇಶ ಬೈದಾನೆ ಆರೆ ಇದೆಲ್ಲ ಕಮ್ಮಿ ಕೊಡ್ತೀರಿ ದೇವೆ ಬಡಿತಾತುಂಡಾಳು ಆಂಡಲ್ಲ ನಟ್ಟಿದೆ ಬಡದು ಬೂರ್ದಿನ ಪೆಟ್ಟುಡಿ ಕನ್ನಡಗ ಬೂರ್ದು ಇಂಚ ಮಗ ಗಾಯ ಆತಂದು ಸರ್ ಒಂದು ದೇವರನ್ನ ಸಹ ಇದೇ ಬಂದಾಗ 6ನ ಒಂಜಿ ಬೂರ್ ಪಟೋಡು ಮಾತಾ ದೇವೆಲ್ಲಾರು ಆರಂಭದ ಪಾತಿದ್ದು ಆರೆ ಮೆಲ್ಲ ಪೂರ ರಾತಿ ಇಜ್ಜಿಂದ 6ನ ತರ ಧರಿಂಡು ಪಾತ್ರ ಜೈ ಅವನ್ನ ದೀದಿ ಕುಡಿಯಕ್ಕೆ ಬೆಂಗಿರ ಭಯ ಶಶಿ ಬೈದರಾರು ಶಶಿಲ್ಲ 6 ಇಲ್ಲಿಡಬಹುದು 6 ಚಾಮ ಪರ್ದು ಅಲ್ಲಿ ಮಲ್ಲ ಮಾಡಿ ಕುಡಿತೀರ ಬರ್ತು ಉನ್ಮಂತ ಮರಪೆರ ಸಾಧ್ಯ ಅಂಜಾದಿ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡಿ ಕುಲಮಾಸ್ತ ಅಮ್ಮನ ಬತ್ತಿನ ಮೈಸಾಸನ ಮಾಡ್ತೀನಿ ಅಮ್ಮನ ಬತ್ತಿನ ಎಂಗ್ಲ ಉಳ್ಳಾಳ ವ್ಯಾಘ್ರ ಚಾಮುಂಡೇಶ್ವರಿ
ಅದು ಇಂಚೆ ಉಚ್ಚೋಡಾಯನ ನಮ್ಮ ಉಷನ್ ವೈದ್ಯರು ಆರ್ಲ ಬಾಬಾ ಅಷ್ಟು ಮಂಗ ಮತ್ತು ದೇವಸ್ಥಾನ ಆರ ಮುಖಾಂತರ ಮಲ್ದೇರಿ ಉಷನ್ ಇರ್ಲ ಬೈದ ನಮ್ಮ ಸಂತೋಷ ಅಂಚನೆ ನಮ್ಮ ಉರುವಗಳೊಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಬೋದಿರಿ ಅಂಚಾದೈತಿ. ಸರಿ, ನಿಮ್ಮ ಒಂದು ಈ ಒಂದು ಅಭಿಮಾನ ನಮ್ಮ ಉಳ್ಳಾಳ ಬಟ್ಟಿ ಇದ್ದದ್ದು ಖಂಡಿತ ನಮಗೆ ನಮ್ಮ ಇನ್ನೂ ಕೂಡ ಸಹಕಾರ ಬೇಕು ಸರಿ. ನೀವೆಲ್ಲ ಅಲ್ಲಿ ಹಾಕ್ತೀರಿ, ನಮ್ಮ ಉಳ್ಳಾಳಿಗೆ ಅವರು ಸ್ವಲ್ಪ ಇನ್ನೂ ಕೂಡ ಕೊಡಿ ಅಂತ ಪ್ರಾರ್ಥನೆ ಮಾಡ್ತೇನೆ. ದೇವರು ನಿಮಗೆ ಆಯುಷ್ಯ ಹಾಗೂ ದನ ಕನಕ ವಸ್ತು ಕೊಟ್ಟು ನಿಮ್ಮನ್ನು ಹರಸಲಿ. ನಮಗೆ ನಿಮ್ಮಂಥ ಒಂದು 10 ಶಂಕರದವರಿದ್ದರೆ ಇಡೀ ನಮ್ಮ ಮೊಗವೀರ ಸಮಾಜ ಅಲ್ಲ ಬೇರೆ ಸಮಾಜವರು ಕೂಡ ನಿಮ್ಮನ್ನು ಮೆಚ್ಚುತ್ತಾರೆ. ಆದ್ದರಿಂದ ಸರಿ, ಏನಾದರೂ ನಮ್ಮಲ್ಲಿ ನಮ್ಮ ನಡೆಯಲ್ಲಿ ನುಡಿಯಲ್ಲಿ ಆಚಾರದಲ್ಲಿ ಏನೋ ತೊಂದರೆಗಳಿದ್ದರೆ, ಇನ್ನು ಮನಸ್ಸಲ್ಲಿ ಏನಾದರೂ ಬೇಸರ ಇದ್ದರೆ ನಮ್ಮ ಉಳ್ಳಾಳದವ್ರನ್ನ ಎಲ್ಲರನ್ನು ಕ್ಷಮಿಸಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ಸರ್. ಅಂಚನೆ ಈಗ ಎಲ್ಲ ಮಿತ್ತ ಪ್ರೀತಿ ಮಾತಾ ಸಮುದಾಯದಕ್ಕಲಿ ಅಂಜನೆ ಸದ್ಭಾವನ ವೇದಿಕೆದಕ್ಕಲಿ ಹಬ್ಬಕ್ಕೆ ಉತ್ಸವದಕ್ಕಲಿ ಎದುರು ಬಂದ KT ಸುವರ್ಣರು ಮಾತಾ ಈಗ ಪುದರ್ ಬಣ್ಣದ ಚಂದ್ರಸ್ಥಾನದಲ್ಲಿ ಈಗ ಮಾಜಿ MLA ನಿರ್ಗಾರ ಉಳ್ಳೇರು ಮತ್ತು ನನ್ನ ಎರಡನೇ ಪುದರ್ ಬಣ್ಣ ಪೋಡಾಬನು ಲಕ್ಷ್ಮಣ ರಂಜನೆ ಒಗ್ಗ ಅಥವಾ ಬ್ಯಾಂಗ್ಳೂರು ಬೈದಿನಾರು ಎಲ್ಲ ಉನ್ನೂರು ಬಂದಾರು ಒಂಜಿನ ಕುಳ್ಳುನಾರು ಆರು ವಿಶ್ವನಾಥ್ ಒಗ್ಗ ನಿಕಟ ಪೂರ ಅಧ್ಯಕ್ಷರಾಗಿರ್ತಾರೆ. ನಮ್ಮ ಬಾಲ್ ಉಳ್ಳೇರು ನಮ್ಮ ಮೋಹನ್ ಬೆಂಗರೆ ಮಾತು ಎರಡು ಬಂದು ಏನೇ ಬುಡಿಪಿನ ದಾಪಜಂಗಿ ಗೌತಮ್ ಉಳ್ಳೇರಿ ಮಾತ ಉಳ್ಳಿ ದಾದ ಬಲ್ಪ ಎರಡು ಬಂಪಿನಾನಿ ಅಂಚ ದಯಮಲ್ತು ಯಾನೇ ಪಂಡಿಜನ್ ಪುರಾರ್ದೇನು ಎರಡನೇ ದಾಲ ಮಾತಿರ ಯಾರು ಕೈ ಬಿಗಿದು ಏನಾರು ಎಂತಾರ ಬೈದಾರಿ ಮಾತಿರ ನಿಮಗೆ ಒಂದನ್ನು ಮಂದಿದ್ದು ಎರಡು ಪಾತ್ರ ಜೈ ಹಿಂದ್ ಜೈ ಕರ್ನಾಟಕ. ಹೃದಯದಲ್ಲಿರುವಂಥ ಮಾತುಗಳನ್ನು ಸವಿಸ್ತಾರವಾಗಿ ನಮ್ಮ ಜೊತೆ ಹಂಚಿಕೊಂಡ್ರು. ಬಹುಶಃ ಇನ್ನಷ್ಟು ಹೃದಯದ ಮಾತುಗಳು ಬರಬೇಕು, ಆದರೆ ಸಮಯದ ಅಭಾವ ಇರೋದರಿಂದ ಒಂದಷ್ಟು ಸಂಕ್ಷಿಪ್ತವಾಗಿ ಅವರ ಮನಸ್ಸಿನ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದ ಮುಂದೆ ಸಾಕಷ್ಟು ವಿಷಯಗಳನ್ನು ಡಾಕ್ಟರ್ ಜಿ ಶಂಕರ್ ಸರ್ ಬಗ್ಗೆ ಹೇಳಿದರು. ಒಂದೇ ಒಂದು ನಿಮಿಷದಲ್ಲಿ ಒಂದು ವಿಷಯ ನಾನು ಹೇಳಲೇಬೇಕು. ಈ ವೇದಿಕೆಯಲ್ಲಿ 93.5 ರೆಡ್ FM ಅಲ್ಲಿ ಸವಿ ನೆನಪು ಅನ್ನೋವಂಥ ಒಂದು ರೇಡಿಯೋ ಕಾರ್ಯಕ್ರಮ ನಾನು ಮಾಡ್ತೀನಿ. RJ ಪ್ರಸನ್ನ ಅಂತ ನನ್ನ ಹೆಸರು. ನೀವು ರೇಡಿಯೋದಲ್ಲಿ ನನ್ನ ವಾಯ್ಸನ್ನು ಕೇಳಿರ್ಬೋದು. 10 ವರ್ಷದ ಹಿಂದೆ ಸವಿ ನೆನಪು ಅನ್ನೋವಂಥ ಒಂದು ರೇಡಿಯೋ ಕಾರ್ಯಕ್ರಮ ನಾನು ಮಾಡ್ತಾಯಿದ್ದೆ. ಲೈವ್ ಶೋ ಅದು. ಜನ ನನಗೆ ಕಾಲ್ ಮಾಡ್ತಾರೆ. ಆಗ ಉಡುಪಿ ಹತ್ರ ಉದ್ಯಾವರದಿಂದ ಒಬ್ರು ಕಾಲ್ ಮಾಡ್ತಾರೆ. ಆವತ್ತಿನ ರೇಡಿಯೋ ಶೋನ ಟಾಪಿಕ್ ಹೇಗಿತ್ತು ಅಂದರೆ, ನಿಮ್ಮ ಕಷ್ಟದ ಸಂದರ್ಭದಲ್ಲಿ ನಿಮಗೆ ಸಹಾಯ ಮಾಡಿ ನಿಮ್ಮ ಬದುಕಲ್ಲಿ ದೇವರ ಥರ ಅಂತ ನಿಮಗೆ ಅನ್ನಿಸಿದವರು ಯಾರು ಅಂತ ನಾನು ಕೇಳ್ತಾ ಇದ್ದೆ. ಆಗ ಒಬ್ರು ಕಾಲ್ ಮಾಡಿ ಹೇಳಿದರು, ನಮ್ಮ ಮನೆಗೆ ನನ್ನ ಬದುಕಿಗೆ ಜಿ ಶಂಕರ್ ಅವರು ಅಂತ ಹೇಳಿದರು. ನನಗೆ ಆಶ್ಚರ್ಯ ಆಯಿತು. ಸಾಮಾನ್ಯವಾಗಿ ದೊಡ್ಡವರ ಬೇರೆ ಬೇರೆ ಹೆಸರುಗಳನ್ನು ಹೇಳ್ತಾರೆ. ಜಿ ಶಂಕರ್ ಬಗ್ಗೆ ನನಗೆ ತುಂಬ ಗೊತ್ತಿರಲಿಲ್ಲ. ಆಗ ಯಾಕೆ ಅಂತ ಕೇಳಿದೆ. ಆಗ ಅವ್ರು ಹೇಳ್ತಾರೆ, ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿತ್ತು, KMC ಹಾಸ್ಪಿಟಲ್ ಮಣಿಪಾಲಲ್ಲಿ ICU ಅಲ್ಲಿದ್ದಾನೆ, ಏನು ಮಾಡೋದು ಅಂತ ಗೊತ್ತಿಲ್ಲ, ನಾನು ಕೂಲಿ ಕೆಲಸ ಮಾಡೋದು. ನಮ್ಮ ಮನೆ ಹತ್ರ ಯಾರೋ ಹೇಳಿದರು, ಜಿ ಶಂಕರ್ ಅವ್ರ ಮನೆಗೆ ಹೋಗಿ ಒಂದು ಲೆಟ್ರ್ ಕೊಡಿ ಅಂತ. ನಾವು ಹೋಗಿ ಕೊಟ್ವಿ. ನಮಗೆ ಗೊತ್ತಿಲ್ಲ, ನಮಗೆ ಅವರೇನೂ ದುಡ್ಡು ಕೊಡಲಿಲ್ಲ. ಆದರೆ ಅವರ ಫ್ಯಾಮಿಲಿ ಟ್ರಸ್ಟಿಂದ ದುಡ್ಡು ಹಾಸ್ಪಿಟ್ಲಿಗೆ ಹೋಯಿತು. ನನ್ನ ಮಗ ಹುಷಾರಾಗಿದ್ದಾನೆ, ನನ್ನ ಪಾಲಿಗೆ ಅವರೇ ದೇವರು ಅಂತ ಆ ಲೇಡಿ ರೇಡಿಯೋದಲ್ಲಿ ಹೇಳಿದ್ದು ಸಾವಿರಾರು ಜನ ರೇಡಿಯೋ ಶೋ ಲೈವಲ್ಲಿ ಕೇಳಿದ್ದಾರೆ. ಬಹುಶಃ ಆವತ್ತಿನಿಂದ ಅವ್ರ ಬಗ್ಗೆ ವಿಶೇಷವಾದಂಥ ಅಭಿಮಾನ, ಅವ್ರನ್ನ ಬಹಳ ಹತ್ತಿರದಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸದಾನಂದ ಬಂಗೇರ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಪ್ರೀತಿಯಿಂದ ಬಂದು ಇಷ್ಟು ಹೊತ್ತುಗಳ ಕಾಲ ವೇದಿಕೆಯನ್ನು ಅಲಂಕರಿಸಿ ಸಭಾಧ್ಯಕ್ಷರ ನೆಲೆಯಲ್ಲಿ ನಾಡೋಜ ಹೃದಯವಂತಿಕೆಯ ಸರದಾರ ಡಾಕ್ಟರ್ ಜಿ ಶಂಕರ್ ಸರ್ ಸಭಾಧ್ಯಕ್ಷರ ನೆಲೆಯಲ್ಲಿ. ಖಂಡಿತವಾಗಿ ಭಾಳಷ್ಟು ಖುಷಿ ಅನ್ನಿಸ್ತದೆ ನನಗೆ. ಸಂಜೆ ಫ್ಲೈಟ್ನಲ್ಲಿ ನಾನು ಬೆಂಗಳೂರು ಹೋಗಬೇಕಾಗಿತ್ತು. ಈ ಕಾರ್ಯಕ್ರಮ ಮುಗಿಸಿ ಹೋಗಬೇಕನ್ನುವ ಒಂದು ಭಾವನೆ, ಅವ್ರ ಬಗ್ಗೆ ಇದ್ದ ಒಂದು ಪೂಜ್ಯ ಭಾವನೆ, 80 ವರ್ಷದ ಒಂದು ಸಾರ್ಥಕ ಜೀವನವನ್ನು ಅವರು ನಡೆಸಿದ್ದಾರೆ. ಈಗಾಗಲೇ ಎಲ್ಲರೂ ಹೇಳಿದರು,
ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಅವರು ಪಾಲುದಾರಿಕೆ ಇತ್ತು. ಬೆಣ್ಣೆಕುದುರಿನಲ್ಲಿ ಇರ್ಬೋದು, ಅಲ್ಲಿ ಕೂಡ ಉಳ್ಳಾಲದಿಂದ ಧನ ಸಹಾಯ ಮಾಡಿದ್ದಾರೆ. ಉಚ್ಚಿಲಕ್ಕೆ ಕೂಡ ಅವರು ಒಂದು 50 ಲಕ್ಷ ಬರೀ ಉಳ್ಳಾಲ ಗ್ರಾಮದಿಂದ ನಾನು ಕೇಳಿದೆ, ನಿಮಗೆ ಬೇರೆ ಥರ ಸಹಾಯ ಮಾಡ್ತೇನೆ ಸರ್ಕಾರದಿಂದ, ನೀವು ಕೊಡಿ ಅಂದಾಗ ಅವರ ನೇತೃತ್ವದ ಇಲ್ಲಿಯ ಸಂಘ ಸಂಸ್ಥೆ ಕೊಟ್ಟಿದ್ದಾರೆ. ಅದರಲ್ಲಿ ಬಡ ಮೀನುಗಾರ ಮಹಿಳೆಯರ ಒಂದು ಕಾಂಟ್ರಿಬ್ಯೂಷನ್ ಕೂಡ ಇದೆ. ಹಾಗೆ ಎಲ್ಲ ಸಂಘ ಸಂಸ್ಥೆಗಳು, ಯಾಕಂದ್ರೆ ಉಳ್ಳಾಲಕ್ಕೆ ಬಂದಾಗ ಸ್ವಲ್ಪ ಭೇದ ಭಾವ ಕಾಣ್ತೈತೆ ನನಗೆ. ಮೊದಲೆಲ್ಲ ಬಂದಿದ್ದೆ ನಾನು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇತ್ತು. ಆದರೆ ಇವತ್ತು ಸದಾನಂದ ಬಂಗೇರರ ಒಂದು ಸದಾಭಿನಂದನೆ ಏನಿದೆ, ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಇವತ್ತು ಮಾರುತಿ ಕ್ರಿಕೆಟರ್ಸ್ ಇರ್ಬೋದು, ಭಜನಾ ಮಂದಿರಗಳಿರ್ಬೋದು, ಮಹಿಳಾ ಸಂಘ ಇರ್ಬೋದು, ಈಜುಗಾರರ ಸಂಘ ಇರ್ಬೋದು, ಎಲ್ಲರೂ ಸೇರಿ ಒಂದು ಒಮ್ಮತದಿಂದ ಏನು ಮಾಡಿದ್ದೀರಿ, ಏನು ಸಣ್ಣ ಪ್ರಮಾಣದಲ್ಲೇ ಮಾಡಿ ನೀವು ಭಾಳ ಒಂದು ಅತ್ಯುನ್ನತ, ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ಮಾಡಿದ್ದು ಖಂಡಿತ ಅವರಿಗೊಂದು ಸಮಾಧಾನ ತರ್ತದೆ. ಈಗಾಗಲೇ ಹೇಳಿದರು ನಮ್ಮ ಆ ಚರ್ಚಿನ ಫಾದರ್, ಮನುಷ್ಯ ಜೀವಂತ ಇದ್ದಾಗ ಏನಾದರೂ ಅವ್ರಿಗೆ ಹೇಳ್ಬೇಕು, ಕೇಳಿಸ್ಕೊಂಡು ಸಾಯ್ತಾನೆ. ಆ ಶ್ರದ್ಧಾಂಜಲಿ ಸಭೆಗೆ ಹೋದಾಗ ನಾವು ಗುಣಗಾನ ಮಾಡ್ತೀವಿ, ಹಿಂಗಿದ್ರು ಹಂಗಿದ್ರು ಕತೆ ಹೇಳ್ತೀವಿ. ಅವರು ಜೀವಂತ ಇದ್ದಾಗ ಯಾರೂ ನೋಡ್ಲಿಕ್ಕೆ ಸಹ ಹೋಗಿರಲ್ಲ, ಹಾಸ್ಪಿಟ್ಲಿಗಾಗಲಿ ಎಲ್ಲೇ ಆಗಲಿ. ಆ ನಿಟ್ಟಿನಲ್ಲಿ ಇಂಥ ಒಂದು ಇದರಲ್ಲಿ ಅವ್ರಿಗೆ ಒಂದು ಒಳ್ಳೆಯ ನೀವು ಇದು ಕೊಟ್ಟಿದ್ದೀರಿ, ಗೌರವಾರ್ಪಣೆ. ಖಂಡಿತ ನಮಗೆಲ್ರಿಗೂ ಖುಷಿ ಆಗ್ತದೆ, ಆ ತಾಯಿಗೂ ಕೂಡ ಖುಷಿ ಆಗ್ತದೆ, ಗುಳಿಗಜ್ಜನಿಗೂ ಖುಷಿ ಆಗ್ತದೆ. ಯಾಕಂದರೆ ಸಮಾಜಕ್ಕಾಗಿ ದುಡ್ದವ್ರು, ಅವ್ರು ಏನೂ ದುಡ್ಡು ಮಾಡಿಲ್ಲ, ಏನೂ ಇಲ್ಲ ಅವ್ರ ಹತ್ರ. ಅವರ ಹೀಗೆ ಬರ್ತಾರೆ, ಒಂದಿಷ್ಟು ಡೊನೇಷನ್ ಕೇಳ್ತಾರೆ, ಒಂದು ಬಾಬಾ ಥರ, ಒಂದು ಸನ್ಯಾಸಿ ಥರ ಎಲ್ಲರೂ ಅವರಿಗೆ ಇದು ಮಾಡ್ತಾರೆ. ಮತ್ತು ತನ್ನ ಕೈಯಲ್ಲಿ ದೇವಸ್ಥಾನದಿಂದ ಏನು ಕೊಡಲಿಕ್ಕಾಗ್ತದೆ ಎಲ್ಲರಿಗೂ ಕೊಡ್ತಾರೆ. ಒಂದು ಒಳ್ಳೆಯ ಶ್ರಮಜೀವಿ. ಅದರಿಂದ ನಾವೆಲ್ಲರೂ ಸೇರಿ ಅವರಿಗೆ ಇವತ್ತು ಒಂದು ಸಮಾರಂಭ, 80ರ ಸಮಾರಂಭ ಮಾಡಿದ್ದೇವೆ. ಖಂಡಿತ ಅದೊಂದು ಒಳ್ಳೆಯ ಕಾರ್ಯಕ್ರಮ. ಇಲ್ಲಿ ವ್ಯಾಘ್ರ ಚಾಮುಂಡೇಶ್ವರಿದೇನು ದೇವಸ್ಥಾನ ಜೀರ್ಣೋದ್ಧಾರ ಆಯಿತು. ಮೊದಲು ಬೆಣ್ಣೆಕುದುರೆ ಆಯಿತು, ಆಮೇಲೆ ವ್ಯಾಘ್ರ ಚಾಮುಂಡೇಶ್ವರಿದಾಯಿತು, ಆಮೇಲೆ ಉಚ್ಚಿಲ ಆಯಿತು. ವ್ಯಾಘ್ರ ಚಾಮುಂಡೇಶ್ವರಿ ಆಗೋ ಭಾಳ ಕಷ್ಟದಲ್ಲಿದ್ದರು ಎಲ್ಲ ಇಲ್ಲಿ ಉಳ್ಳಾಲದವರು. ಭಾಳ ಅಂದರೆ ಭಾಳ ಕಷ್ಟ. ನಾನು ನೋಡಿದ್ದೀನಿ, ಭಜನಾ ಮಂದಿರಕ್ಕೆ ಬಂದಿದ್ದೆ. ಉಳ್ಳಾಲ ಅಂದರೆ ನನಗೊಂದು ವಿಶೇಷ ಪ್ರೀತಿ. ಇಲ್ಲಿ ನನ್ನ ಒಂದು ಕಡೆಯ ಗ್ರಾಮ ಅಂತ ನನ್ನ ತಲೆಯಲ್ಲಿದೆ. ಆದರೆ ಆವಾಗ ಬಂದಾಗ ಪರಿಸ್ಥಿತಿ ಭಾಳ ಹಾಳಿತ್ತಿಲ್ಲಿ. ದೇವಸ್ಥಾನ ಕೂಡ ಜೀರ್ಣೋದ್ಧಾರ ಆಗ್ಬೇಕಂತ ಹೇಳಿದರು. ಆ ನಿಟ್ಟಿನಲ್ಲಿ ಜೀರ್ಣೋದ್ಧಾರ ಆಯಿತು. ಆಚಾರ್ಯ ಅವರು 1 ಕೋಟಿ ಕೊಟ್ಟರು. ಆಮೇಲೆ ಸದಾನಂದ ಬಂಗೇರವ್ರು ಹೇಳಿದಾಗ ಎಲ್ಲ ಸರ್ಕಾರದವರು ಅದಕ್ಕೆ ಸುಮಾರು 2-2.5 ಕೋಟಿ ದುಡ್ಡು ಬಂತು. ಒಳ್ಳೆ ರೀತಿಯಲ್ಲಿ ಆಗಿದೆ. ಅದಕ್ಕೆ ಸದಾನಂದ ಬಂಗೇರ ಮತ್ತು ಅವ್ರ ತಂಡ ಕಾರಣ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಭಾರತೀಯ ಎಜುಕೇಷನ್ ಸೊಸೈಟಿಯಲ್ಲಿ ಕೂಡ ಬೆಂಕಿ ಅವಘಡ ಆದಾಗ ಕೂಡ ಭಾಳ ಅವರಿಗೆ ಧೈರ್ಯ ಕಳ್ಕೊಂಡಿದ್ರು. ಅವರಿಗೆ ಧೈರ್ಯ ತುಂಬಿ ಅದನ್ನು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಹಿಂದಿನ ಭರತ್ ಇರ್ಬೋದು, ಮನೋಜ್ ಇರ್ಬೋದು, ಈಗ ಹಾಗೆ ಸದಾನಂದ ಬಂಗೇರ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಗಣೇಶ್ ಕಾರ್ಣಿಕ್ ಇರ್ಬೋದು, ಭಾರತಿ ಶೆಟ್ಟಿ ಇರ್ಬೋದು, ಸುಮಾರು MLCಗಳ 10 ಲಕ್ಷದ ಅನುದಾನ ಕೂಡ ಶಾಲೆಗೆ ಬಂದಿದೆ. ಖಂಡಿತ ಮುಂದಿನ ದಿನಗಳೆಲ್ಲ ಕೂಡ ಸದಾನಂದ ಬಂಗೇರರ 80ನೇ ವರ್ಷದ ನೆನಪಿಗಾಗಿ ಸರ್ಕಾರದಿಂದ ಕನಿಷ್ಠ ಮೊತ್ತ ಗರಿಷ್ಠ ಮೊತ್ತದ ಹಣವನ್ನು ಕೂಡ ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆ ವ್ಯಾಘ್ರ ಚಾಮುಂಡಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ, ಗುಳಿಗಜ್ಜ ಮತ್ತು ವ್ಯಾಘ್ರ ಚಾಮುಂಡೇಶ್ವರಿ. ಯಾಕಂದರೆ ಎಲ್ಲರೂ ಅನುಕೂಲ ಆಗಿದ್ದಾರೆ. ಇವತ್ತು ಮಾರುತಿ ಕ್ರಿಕೆಟರ್ಸ್ ಅವರು ಒಳ್ಳೆಯ ರೀತಿಯಲ್ಲಿ 70 ಬೋಟ್ಗಳ ಲೇಲ್ಯಾಂಡ್ ಒಳ್ಳೆ ರೀತಿಯಲ್ಲಿ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗಿದ್ದಾರೆ. ಇವತ್ತು ಮಂಗಳೂರಿನಲ್ಲಿ ನೆಹರು ಮೈದಾನ ಅಲ್ಲ, ಅದು ಕ್ರಿಕೆಟ್ ಮ್ಯಾಚ್ ಮಾಡಿ ಅದನ್ನು ರಣಜಿ ಟ್ರಾಫಿಗಿಂತ ಹೆಚ್ಚಿಗೆ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಉಳ್ಳಾಲ ಮಾದರಿ ಆಗಬೇಕು ನಮಗೆ ಮಗುವಿರವರಿಗೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ನಮ್ಮ ಜೊತೆ ಸೇರಬೇಕು, ನಮ್ಮ ಕೈ ಜೋಡಿಸ್ಬೇಕು. ಆ ತಾಯಿಯ ಆಶೀರ್ವಾದ ನಿಮಗೆಲ್ಲರಿಗೂ ಇರ್ತದೆ ಅಂತೇಳಿ ಸದಾನಂದ ಬಂಗೇರರು 100 ವರ್ಷ ಕಾಲ ಬಾಳಲಿ, ಅವರ ಮಾರ್ಗದರ್ಶನ ಸಮಾಜಕ್ಕೆ ಇರಲಿ ಅಂತ ಹಾರೈಸ್ತಾ ನಾನು ಪ್ರಶಾಂತ್ ಬಿ ಉಳ್ಳಾಲ್ ಅವರು. ಸದಾಭಿನಂದನಾ ಸಮಿತಿ ಮೊಗವೀರಪಟ್ಟಣ ಉಳ್ಳಾಲ ಸನ್ಮಾನ್ಯ ಶ್ರೀ ಸದಾನಂದ ಬಂಗೇರರವರ 80ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸದಾಭಿನಂದನಾ ಸಮಾರಂಭಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವ ಪೂಜ್ಯನೀಯ ಶ್ರೀ ನೀಲೇಶ್ವರ ಉಚ್ಚಿಲತ್ತಾಯ ಬ್ರಹ್ಮಶ್ರೀ ಕೆ ಪದ್ಮನಾಭ ತಂತ್ರಿವರ್ಯರು ಇವರಿಗೆ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಮೊಗವೀರ ಸಮಾಜದ ಬೆನ್ನೆಲುಬು ಅಲ್ಲದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ನಾಡೋಜ ಡಾಕ್ಟರ್ಗಳನ್ನು ಅರ್ಪಿಸುತ್ತಿದ್ದೇವೆ.
ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನ ಮೊಗವೀರಪಟ್ಟಣ ಉಳ್ಳಾಲ ಇವರಿಗೂ ತಮ್ಮ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಈ ಒಂದು ತಮ್ಮ ಕೆಲಸದ ಒತ್ತಡದ ನಡುವೆಯೂ ತಮ್ಮ ಅತ್ಯಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಬೆರೆತು ಸಹಕರಿಸಿದ ವೇದಿಕೆಯ ಮೇಲಿರುವ ಎಲ್ಲ ಅತಿಥಿ ಅಭ್ಯಾಗತರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೆ ಈ ಒಂದು ಸುಂದರ ಸಭಾಭವನವನ್ನು ನೀಡಿದಂಥ ಉಳ್ಳಾಲ ಮೊಗವೀರ ಸಂಘದ ಎಲ್ಲ ಆಡಳಿತ ವರ್ಗ ಹಾಗೂ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲಾ ಹಳೆ ವಿದ್ಯಾರ್ಥಿ ಸಂಘ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಇವರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಮೂಲಕ ಈ ಕಾರ್ಯಕ್ರಮದ ಮೂಲ ಯಶಸ್ವಿಗೆ ಕಾರಣರಾದಂಥ ಉಪ್ಪಳದಿಂದ ಕುಂದಾಪುರದವರೆಗಿನ ಎಲ್ಲ ಗ್ರಾಮ ಸಭೆಯ ಅಧ್ಯಕ್ಷರಿಗೂ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ಆಡಳಿತ ವರ್ಗಕ್ಕೂ ಭಜನಾ ಮಂದಿರ ಹಾಗೂ ದೇವಸ್ಥಾನ ಚರ್ಚ್ ಮಸೀದಿಗಳ ಎಲ್ಲ ಆಡಳಿತ ವರ್ಗಕ್ಕೂ ತುಂಬ ಹೃದಯವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ದೀಪಾಲಂಕಾರ. ಧನ್ಯವಾದಗಳು ಪ್ರಶಾಂತ್ ಅವರೇ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ ಸಂಘ ಸಂಸ್ಥೆಗಳಿಂದ ಗೌರವಾರ್ಪಣೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಿರೂಪಣೆಯಲ್ಲಿ ಸಹಕರಿಸಿದ ಶೈನಿತಾ ಅವರು, ಅದೇ ರೀತಿಯಲ್ಲಿ ಪ್ರಮೀಳಾ ಕೊಂಡಾಣ, ಸುಮನ್ ಫೋಟೋಗ್ರಫಿ ಆ್ಯಂಡ್ ನಮ್ಮ ಸೌಂಡ್ ಇಂಜಿನಿಯರ್ ವಿಶ್ವನಾಥ್. ಎಲ್ಲರೂ ಸಾಲಾಗಿ ಬಂದು ಮೊಗವೀರ